ಸಭಾ ವೇದಿಕೆಗೆ ತಮ್ಮೆಲ್ಲರನ್ನ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಈ ದಿನದ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಅಭಿಷೇಕ್ ಶೆಟ್ಟಿ, ಮೂಳೆ ಚಿಕಿತ್ಸಾ ತಜ್ಞರು, ಎನಪೋಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ದೇರಳಕಟ್ಟೆ. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಪ್ರಸಾದ್ ರೈ ಹೊಸಮನೆ ಕಲ್ಲಿಮಾರು, ಅಧ್ಯಕ್ಷರು ಉಳ್ಳಾಲ್ತಿ ಅಮ್ಮನವರ ಕ್ಷೇತ್ರ ಕೊಣಾಜೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಯುಟಿ ಖಾದರ್, ವಿಧಾನಸಭಾ ಅಧ್ಯಕ್ಷರು, ಕರ್ನಾಟಕ ಸರ್ಕಾರ. ಶ್ರೀ ಹಾಜಿ ಇಬ್ರಾಹಿಂ ಕೋಡಿಜಾಲ್, ಮಾಜಿ ಅಧ್ಯಕ್ಷರು, ನಗರಾಭಿವೃದ್ಧಿ ಪ್ರಾಧಿಕಾರ ಮಂಗಳೂರು. ಡಾಕ್ಟರ್ ಮಂಜಯ್ಯ ಡಿಎಚ್, ಪ್ರಾಧ್ಯಾಪಕರು ಮತ್ತು PMEB ನಿರ್ದೇಶಕರು, ಗಣಕ ವಿಜ್ಞಾನ ವಿಭಾಗ, ಮಂಗಳೂರು ವಿಶ್ವವಿದ್ಯಾನಿಲಯ. ಶ್ರೀ ರವೀಂದ್ರ ರೈ, ನಿವೃತ್ತ ಮುಖ್ಯೋಪಾಧ್ಯಾಯರು, ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಹರೇಕಳ. ಶ್ರೀ ಮುತ್ತಪ್ಪ, ಅಭಿವೃದ್ಧಿ ಅಧಿಕಾರಿಗಳು, ಕೊಣಾಜೆ ಗ್ರಾಮ ಪಂಚಾಯತ್. ಶ್ರೀ ಜಾನ್ ಫೆರ್ನಾಂಡಿಸ್, ಶಿಕ್ಷಕರು, ಸರಕಾರಿ ಪ್ರೌಢಶಾಲೆ, ಕೊಣಾಜೆ ಪದವು. ಶ್ರೀ ಸದಾಶಿವ ಉಳ್ಳಾಲ್, ವಕೀಲರು, ಅಧ್ಯಕ್ಷರು, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್. ಮಿನುಗು ನಕ್ಷತ್ರಗಳ ಬಾನಂಗಳದಲ್ಲಿ ಮಿನುಗುತ್ತಾ ತನ್ನ ಇರುವಿಕೆಯನ್ನು ಗೋಚರಿಸುತ್ತಿರುವ ಈ ಶುಭ ಸಂದರ್ಭದಲ್ಲಿ ನಮ್ಮ ಮಂಗಳ ಗ್ರಾಮೀಣ ಯುವಕ ಸಂಘ ರಿಜಿಸ್ಟರ್ಡ್ ಮತ್ತು ನಾಗಬ್ರಹ್ಮ ಪ್ರಗತಿಪರ ಸ್ವಸಹಾಯ ಸಂಘ ಕೆಳಗಿನ ಮನೆ ಕೊಣಾಜೆ, ಮೊಸರು ಕುಡಿಗೆ ಉತ್ಸವ ಸಮಿತಿ ಕೊಣಾಜೆ ಇವರ ಸಂಯುಕ್ತ ಆಶ್ರಯದಲ್ಲಿ ಸುಮಾರು ಮಧ್ಯಾಹ್ನ 2:15 ಗಂಟೆಯಿಂದ ಪ್ರಾರಂಭವಾದಂತಹ ವಿವಿಧ ಸ್ಪರ್ಧೆಗಳು, ತಾವೀಗಷ್ಟೇ ಸಣ್ಣ ಮುದ್ದು ಮಕ್ಕಳ ಒಂದು ಬಾಲಲೀಲೆಗಳನ್ನು ತಾವು ಮನತುಂಬಿಕೊಂಡವರಿದ್ದೀರಿ. ಅದೇ ರೀತಿ ಈಗ ಸಭಾ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣನ ಕುರಿತಾದಂತಹ ಅನೇಕ ವಿಚಾರಗಳನ್ನು, ತಮ್ಮ ಮನಸ್ಸಿಗೆ ಮುದವನ್ನು ನೀಡುವಂಥ ವಿಚಾರಗಳು ಈ ವೇದಿಕೆಯಿಂದ ಮೂಡಿ ಬರಲಿಕ್ಕಿದೆ. ವಸುದೇವ ದೇವಕಿಯರ 8ನೇ ಪುತ್ರನಾಗಿ ಅವತಾರವೆತ್ತಿದ ಇವರು ಶ್ರಾವಣ ಮಾಸದ 8ನೇ ದಿನವನ್ನು ಅಷ್ಟಮಿಯನ್ನಾಗಿ ಭಾರತದಾದ್ಯಂತ ಆಚರಿಸಲಾಗುತ್ತಿದೆ. ಭಾರತದಲ್ಲಿನ ವೈವಿಧ್ಯತೆಯು ಸಾಮರಸ್ಯ ಮತ್ತು ಸಂತೋಷದಿಂದ ವಿವಿಧ ಹಬ್ಬಗಳನ್ನು ಆಚರಿಸಲು ಸೂಕ್ತವಾದ ಸನ್ನಿವೇಶವಾಗಿದೆ. ಜಗತ್ತಿನಲ್ಲಿ ಅಧರ್ಮ ಹೆಚ್ಚಾಗಿ ಧರ್ಮಕ್ಕೆ ಸಂಕಟ ಉಂಟಾದ ಸಂದರ್ಭದಲ್ಲಿ ಭಗವಂತನು ಶಿಷ್ಟರ ರಕ್ಷಣೆ, ದುಷ್ಟರ ವಧೆಗಾಗಿ ವಿವಿಧ ಅವತಾರಗಳಲ್ಲಿ ಅವತರಿಸಿಕೊಳ್ಳುತ್ತಾರೆ. ಪರಮಾತ್ಮನ 8ನೇ ಅವತಾರವೇ ಶ್ರೀಕೃಷ್ಣನ ಅವತಾರ ಅಂತೇಳಿ ನಮ್ಮ ಪುರಾಣಗಳು ಸಾರುತ್ತವೆ. ಅಂತಹ ಭವ್ಯ ಸಂದೇಶವನ್ನು ಸಾರುವಂತಹ ಶ್ರೀಕೃಷ್ಣನ ಈ ಹುಟ್ಟು ದಿನದಂದು ನಮ್ಮ ಕೊಣಾಜೆ ಗ್ರಾಮದ ಈ ಪರಿಸರದಲ್ಲಿ ಸರ್ವಧರ್ಮದ ಸಮನ್ವಯದೊಂದಿಗೆ ಸಾಮರಸ್ಯ ಬೀಡ ಆಗಿರುವಂಥ ನಮ್ಮ ಈ ಕೊಣಾಜೆ ಗ್ರಾಮದಲ್ಲಿ ಮೊಸರು ಕುಡಿಕೆ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಆಚರಿಸ್ತಾ ಬರ್ತಾ ಇದ್ದೇವೆ. ಇದು 20ನೇ ವರ್ಷದ ಈ ಒಂದು ಕಾರ್ಯಕ್ರಮ ಅಂತೇಳಿ ಬಹಳಷ್ಟು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಮುನ್ನುಡಿಯಾಗಿ ಪ್ರಾರ್ಥನೆಯನ್ನು ಗೈಲಿಕ್ಕಿದ್ದಾರೆ ನಮ್ಮ ನವೀನ್ ಗಟ್ಟಿ ಕೊಣಾಜೆ ಇವರಿಂದ ಪ್ರಾರ್ಥನೆ. ನಿಂತಿದಂತಿದೆ ಕಷ್ಟಗಳೆಲ್ಲವ ಪರಿಹರಿಸಿ ಮನದಿಷ್ಟಾರ್ಥಗಳನ್ನೆಲ್ಲ ಕೊಟ್ಟು ರಕ್ಷಿಸುವಂತ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ. ಮಸ್ತಕದಲ್ಲಿ ಮಾಣಿಕದ ಕಿರೀಟ, ಕಸ್ತೂರಿ ತಿಲಕದಿಂದೆಸೆವಲಲಾಟ. ಮಸ್ತಕದಲ್ಲಿ ಮಾಣಿಕದ ಕಿರೀಟ, ಕಸ್ತೂರಿ ತಿಲಕದಿಂದೆಸೆವಲಲಾಟ. ಹಸ್ತದಿ ಕೊಳಲನುದುವವೋರೆ ನೋಟ, ಹಸ್ತದಿ ಕೊಳಲನುದುವವೋರೆ ನೋಟ. ಕೌಸುಭ ಸರ ಎಡಬಲದಿ ಲೋಲಾಟ, ಕೌಸುಭ ಸರ ಎಡಬಲದಿ ಲೋಲಾಟ. ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ. ಈ ಸಂದರ್ಭದಲ್ಲಿ ನಮ್ಮ ಮಂಗಳ ಗ್ರಾಮೀಣ ಯುವಕ ಸಂಘದ ಈ ಒಂದು ಆಶ್ರಯದಲ್ಲಿ ನಡೆಸಿಕೊಂಡು ಬರುತ್ತಿರುವಂತಹ ಸಾರ್ವಜನಿಕ ಈ ಒಂದು ಉತ್ಸವದ ಸಭಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಸಭಾ ಕಾರ್ಯಕ್ರಮದ
ಉದ್ಘಾಟನೆಯನ್ನು ಡಾಕ್ಟರ್ ಅಭಿಷೇಕ್ ಶೆಟ್ಟಿ, ಮೂಳೆ ತಜ್ಞರು, ಏನಪ್ಪಯ್ಯ ಮೆಡಿಕಲ್ ಕಾಲೇಜು ಆಸ್ಪತ್ರೆ ದೇರ್ಲಕಟ್ಟೆ, ಇವರು ಈ ಸಮಾರಂಭದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಅವರು ನಮ್ಮ ಜೊತೆಗೆ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರನ್ನು ನಾನು ಆದರಪೂರ್ವಕವಾಗಿ ಈ ಸಮಾರಂಭಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಅವರಿಗೆ ಎ.ಕೆ. ಅಬ್ದುಲ್ ರೆಹಮಾನ್ರು, ನಮ್ಮ ಯುವಕ ಸಂಘದ ಅಧ್ಯಕ್ಷರು, ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸಮಾರಂಭದ ಅಧ್ಯಕ್ಷರು, ನಿಮ್ಮೆಲ್ಲರ ಪರಿಚಿತರು, ನಮ್ಮೆಲ್ಲರ ಆತ್ಮೀಯರಾದ ಶ್ರೀಯುತ ಪ್ರಸಾದ್ ರೈ ಕಳ್ಳಿಮಾರರವರು ನಮ್ಮ ಈ ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರನ್ನು ನಾನು ಈ ಸಮಾರಂಭಕ್ಕೆ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಉಪಾಧ್ಯಕ್ಷರಾದ ದಯಾನಂದ ಗಟ್ಟಿಯವರು ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ನಮ್ಮ ಸಮಾರಂಭಕ್ಕೆ ನಿಮ್ಮೆಲ್ಲ ಪರಿಚಿತರು, ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರಾದ ಶ್ರೀಯುತ ಸದಾಶಿವ ಉಳ್ಳಾಳ್ರವರು ಬಂದಿದ್ದಾರೆ. ಅವರನ್ನು ನಾನು ಈ ಸಮಾರಂಭಕ್ಕೆ ಆದರಪೂರ್ವಕವಾಗಿ ಸ್ವಾಗತ ಮಾಡ್ತಾ, ಹಬೀಬ್ ಕೋಡ್ಜಾಲ್ರವರು ಅವರನ್ನ ಹೂವನ್ನು ನೀಡಿ, ಅಮೀದ್ ಕಂಗೀತುಲ್ರವರು ಅವರಿಗೆ ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾನೆ. ಇನ್ನೋರ್ವ ಮುಖ್ಯ ಅತಿಥಿ ಡಾಕ್ಟರ್ ಮಂಜಯ್ಯ DH, ಪ್ರೊಫೆಸರು, ಮಂಗಳೂರು ವಿಶ್ವವಿದ್ಯಾನಿಲಯ. ಇವರನ್ನ ನಮ್ಮ ಸಮಾರಂಭಕ್ಕೆ ಆದರಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೂ ಇವರಿಗೆ ಅಶ್ರಫ್ ರವರು, ನಮ್ಮ ಅಶ್ರಫ್ ರವರು ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮೆಲ್ಲರ ಚಿರಪರಿಚಿತರು, ಯಾವತ್ತು ನಮಗೆಲ್ಲರಿಗೂ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಹಾಜಿ ಇಬ್ರಾಹಿಂ ಕೋಡಿಜಾಲ್ರು ನಮ್ಮ ಜೊತೆಗಿದ್ದಾರೆ. ಅವರನ್ನ ನಾನು ಈ ಸಮಾರಂಭಕ್ಕೆ ಆದರಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅವರಿಗೆ ಅಬ್ದುಲ್ ಲತೀಫ್ ರವರು ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ನಮ್ಮವರೇ, ನಿಮ್ಮೆಲ್ಲರ ಮಾರ್ಗದರ್ಶಕರು, ನಿವೃತ್ತ ಮುಖ್ಯೋಪಾಧ್ಯಾಯರು, ರಾಮಕೃಷ್ಣ ಪ್ರೌಢಶಾಲೆ ಹರೇಕಳ ಶ್ರೀಯುತ ರವೀಂದ್ರ ರೈಗಳು ನಮ್ಮ ಜೊತೆಗಿದ್ದಾರೆ. ಅವರನ್ನು ನಾನು ಸಮಾರಂಭಕ್ಕೆ ಆದರಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇವರಿಗೆ ನವೀನ್ ಗಟ್ಟಿಯವರು ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಕಿರಣ್ ರವರು ಹೂವನ್ನು ನೀಡಿ ಗೌರವಿಸಬೇಕು. ಬನ್ನಿ. ಇನ್ನೋರ್ವ ಮುಖ್ಯ ಅತಿಥಿಗಳು ಆಲ್ವಿನ್ ಡಿಸೋಜಾ, ಕೇಂದ್ರೀಯ ಅಧ್ಯಕ್ಷರು, ಕ್ಯಾಥೋಲಿಕ್ ಸಭಾ ಮಂಗಳೂರು. ಅವರು ಇವತ್ತು ನಮ್ಮ ಈ ವೇದಿಕೆಯಲ್ಲಿ ಸನ್ಮಾನಗೊಳ್ಳಲಿಕ್ಕಿದ್ದಾರೆ. ಅವರನ್ನು ನಾನು ಈ ಸಮಾರಂಭಕ್ಕೆ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಗೋಪಾಲ್ರವರು ಅವರಿಗೆ ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೆ. ಇನ್ನೋರ್ವ ಮುಖ್ಯ ಅತಿಥಿ ಜಾನ್ ಫೆರ್ನಾಂಡಿಸ್, ನಮ್ಮ ಪ್ರೌಢಶಾಲೆಯ ಶಿಕ್ಷಕರು, ನಮ್ಮೆಲ್ಲರ ಆತ್ಮೀಯರಾದ ಜಾನ್ ಫೆರ್ನಾಂಡಿಸ್ರವರು ನಮ್ಮ ಈ ಸಮಾರಂಭಕ್ಕೆ ಬಂದು ಭಾಗವಹಿಸಿದ್ದಾರೆ. ಅವರನ್ನು ನಾನು ಆದರಪೂರ್ವಕವಾಗಿ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಕಿರಣ್ ಗಟ್ಟಿಯವರು ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ನಮ್ಮೆಲ್ಲರ ಆತ್ಮೀಯರು ಶ್ರೀಯುತ ಸುರೇಂದ್ರ ರೈಗಳು, ರಾಷ್ಟ್ರೀಯ ಹೆದ್ದಾರಿ ವಿಭಾಗದಲ್ಲಿ ಲೆಕ್ಕ ಅಧೀಕ್ಷಕರಾಗಿ ಕಾರ್ಯನಿರ್ವಹಿಸಿ ಈಗ ನಿವೃತ್ತಿ ಜೀವನವನ್ನು ನಡೆಸುತ್ತಿರುವಂಥ
ಶ್ರೀಯುತ ಸುರೇಂದ್ರ ರೇಗಳನ್ನು ನಾನು ಈ ಸಮಾರಂಭಕ್ಕೆ ಆದರಪೂರ್ವಕವಾಗಿ ಸ್ವಾಗತಿಸ್ತಾ, ಕಬೀರ್ ಕಂಗಿತ್ಲ್ ಅವರು ಅವರಿಗೆ ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾನೆ. ಕಿರಣ್ ಗಟ್ಟಿ ನಾರಾಯಣರವರು ಅವರಿಗೆ ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಇನ್ನೋರ್ವ ಮುಖ್ಯ ಅತಿಥಿ ನಮ್ಮ ಗ್ರಾಮ ಪಂಚಾಯತಿನ ಸದಸ್ಯರು, ನಮ್ಮೆಲ್ಲರ ಆತ್ಮೀಯರು ಆದ ಶ್ರೀಯುತ ದೇವಣ್ಣ ಶೆಟ್ಟರು ನಮ್ಮ ಜೊತೆಗಿದ್ದಾರೆ. ಅವರನ್ನು ನಾನು ಆದರಪೂರ್ವಕವಾಗಿ ಸ್ವಾಗತಿಸ್ತಾ, ಹರೀಶ್ ಪೂಜಾರಿ ಅವರು ಅವರನ್ನ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ನಮ್ಮೆಲ್ಲರ ಹಿರಿಯರು, ಪಂಚಾಯತಿನ ಮಾಜಿ ಸದಸ್ಯರು, APMCಯ ಮಾಜಿ ಸದಸ್ಯರು, ಹಿರಿಯರು, ನಮಗೆ ಯಾವತ್ತೂ ಮಾರ್ಗದರ್ಶಕರಾದ ಮುತ್ತಕ್ಕನವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ನಾನು ಆದರಪೂರ್ವಕವಾಗಿ ಸ್ವಾಗತ ಮಾಡ್ತಾ, ರಹಮಾನ್ ರವರು ಅವರಿಗೆ ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಮಿಮಿಕ್ರಿ ರಹಮಾನ್ ರವರು. ಇನ್ನೋರ್ವ ಮುಖ್ಯ ಅತಿಥಿ ನಮ್ಮ ಮಂಗಳ ಗ್ರಾಮೀಣ ಯುವಕ ಸಂಘದ ಸಲಹೆಗಾರರು ಶ್ರೀಯುತ ಜಯಪ್ರಸಾದ್ ರವರು, ನಿವೃತ್ತ ಮುಖ್ಯೋಪಾಧ್ಯಾಯರು ಆದ ಶ್ರೀಯುತ ಜಯಪ್ರಸಾದ್ ರವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ನಾನು ಈ ಸಮಾರಂಭಕ್ಕೆ ಆದರಪೂರ್ವಕವಾಗಿ ಸ್ವಾಗತ ಮಾಡ್ತಾ, ಚಂದ್ರಪುರುಷ ಕೋಡಿಯವರು ಅವರಿಗೆ ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾನೆ. ಇವತ್ತು ಸಮಾರಂಭದಲ್ಲಿ ಸನ್ಮಾನಗೊಳ್ಳುವವರು ಕುಮಾರಿ ಫಾತಿಮಾ ನಿಶಾ, SSLCಯಲ್ಲಿ ನಮ್ಮ ಕೊಣಾಜೆ ಪದವಿ ಪ್ರೌಢಶಾಲೆಯಲ್ಲಿ ಅತ್ಯಧಿಕ ಅಂಕ ಗಳಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ. ಅವರನ್ನ ನಾವು ಈ ಸಮಾರಂಭದಲ್ಲಿ ಅವರಿಗೆ ಗೌರವವನ್ನು ಸೂಚಿಸ್ತಾ ಇದ್ದೇವೆ. ಅವರಿಗೆ ಸಮಾರಂಭಕ್ಕೆ ಆದರಪೂರ್ವಕವಾಗಿ ಸ್ವಾಗತ ಮಾಡ್ತಾ, ಪುಷ್ಪ ಕಲ್ಲುಗುಡ್ಡೆಯವರು ಅವರಿಗೆ ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾನೆ. ಹಿತಾಕ್ಷಿ ಅವರು ಬಂದು ಅವರಿಗೆ ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾನೆ. ಇನ್ನೋರ್ವ ಅಭಿನಂದನೆಯನ್ನು ಸ್ವೀಕರಿಸಲಿಕ್ಕಿರುವವರು ಮಾಸ್ಟರ್ ಭುವನ್, ಅತ್ಯುತ್ತಮ ವಿದ್ಯಾರ್ಥಿ, ಸರ್ಕಾರಿ ಪ್ರೌಢಶಾಲೆ ಕೊಣಾಜೆ ಪದು. ಇವರನ್ನು ಕೂಡ ನಾನು ಆದರಪೂರ್ವಕವಾಗಿ ಸ್ವಾಗತ ಮಾಡ್ತಾ, ಶೇಖ್ ಶಾಕಿರ್ ಅವರು ಅವರಿಗೆ ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇನ್ನೋರ್ವ ವಿದ್ಯಾರ್ಥಿ ಕುಮಾರಿ ಮೋಕ್ಷಾ ಎಸ್, ಅತ್ಯುತ್ತಮ ವಿದ್ಯಾರ್ಥಿ, ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕೊಣಾಜೆ ಪದು. ಇವರನ್ನ ನಾನು ಸಮಾರಂಭಕ್ಕೆ ಆದರಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಸೌಮ್ಯ ಡಿ ಬಂಗೇರ್ ಅವರು ಅವರಿಗೆ ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇನ್ನೋರ್ವ ಅತಿಥಿಗಳು ಶ್ರೀಮತಿ ಶೋಭಾ, ಆಶಾ ಕಾರ್ಯಕರ್ತೆ ಹಾಗೂ ಸಮಾಜ ಸೇವಕರು. ಇವರು ಇವತ್ತು ನಮ್ಮ ಈ ಸಭಾ ವೇದಿಕೆಯಲ್ಲಿ ಸನ್ಮಾನಗೊಳ್ಳಲಿಕ್ಕಿದ್ದಾರೆ. ಅವರನ್ನು ನಾನು ಈ ಸಮಾರಂಭಕ್ಕೆ ಆದರಪೂರ್ವಕವಾಗಿ ಸ್ವಾಗತ ಮಾಡ್ತಾ, ಗೀತಾ ದಯಾನಂದ ಗಟ್ಟಿ ಅವರು ಅವರಿಗೆ ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇನ್ನೋರ್ವ ಸನ್ಮಾನಿತರು ಶ್ರೀ ಇಬ್ರಾಹಿಂ ಮೂಸಾ, ಸಮಾಜ ಸೇವಕರು ನಮ್ಮ ಈ ವೇದಿಕೆಯಲ್ಲಿ ಸನ್ಮಾನಗೊಳ್ಳಲಿಕ್ಕಿದ್ದಾರೆ. ಅವರನ್ನು ನಾನು ಈ ಸಮಾರಂಭಕ್ಕೆ ಆದರಪೂರ್ವಕವಾಗಿ ಸ್ವಾಗತ ಮಾಡ್ತಾ, ಹರೀಶ್ ಕೋಡಿಜಾಲ್ ರವರು ಅವರಿಗೆ ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿರುವ ನಮ್ಮ ಯುವಕ ಸಂಘದ ಮಾಜಿ ಅಧ್ಯಕ್ಷರು, ಈ ಕಾರ್ಯಕ್ರಮದ ರೂವಾರಿಗಳು, ನಿಮ್ಮೆಲ್ಲರ ಆತ್ಮೀಯರು, ಕೊಣಾಜೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು ಆಗಿರ್ತಕ್ಕಂಥ ಶ್ರೀಯುತ ಅಚ್ಯುತ ಗಟ್ಟಿಯವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ಆದರಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅವರಿಗೆ ಶಾಜ್ರವರು ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ.
ಇನ್ನೋರ್ವರು ನಮ್ಮವರೇ, ನಮ್ಮ ಮಂಗಳ ಗ್ರಾಮೀಣ ಯುವಕ ಸಂಘದ ಸ್ಥಾಪಕ ಅಧ್ಯಕ್ಷರು ಆಗಿರತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಶ್ರೀಯುತ ಅಬ್ದುಲ್ ರೆಹಮಾನ್ ಕೋಡಿಜಾಲ್ರವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ನಾನು ಆದರಪೂರ್ವಕವಾಗಿ ಸ್ವಾಗತ ಮಾಡ್ತಾ ಗೋಪಾಲ್ರವರು ಅವರಿಗೆ ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇನ್ನೋರ್ವ ಅತಿಥಿಗಳು ಇಕ್ಬಾಲ್ ಸಾಮಣಿಗೆಯವರು, ಉದ್ಯಮಿಗಳು, ಕಾರ್ಯದರ್ಶಿ ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್, ಇವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ನಾನು ಆದರಪೂರ್ವಕವಾಗಿ ಸಮಾರಂಭಕ್ಕೆ ಸ್ವಾಗತಿಸ್ತಾ ದಯಾನಂದ ಗಟ್ಟಿ ಅವರು ಅವರಿಗೆ ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಇನ್ನೋರ್ವ ಅತಿಥಿಗಳು ನಮ್ಮ ಜೊತೆಗಿರುವವರು ಶ್ರೀಯುತ ಮನ್ಸೂರ್ ಉಳ್ಳಾಲ್ರವರು, ಮಾಜಿ ಅಧ್ಯಕ್ಷರು ಸಫರ್ ಸ್ಪೋರ್ಟ್ಸ್ ಕ್ಲಬ್ ಉಳ್ಳಾಳ ಹಾಗೂ ಕಾರ್ಯದರ್ಶಿ ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್, ಇವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ನಾನು ಆದರಪೂರ್ವಕವಾಗಿ ಸ್ವಾಗತ ಮಾಡ್ತಾ ಅಶ್ರಫ್ ರವರು ಅವರಿಗೆ ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ನಮ್ಮ ಮಂಗಳ ಗ್ರಾಮೀಣ ಯುವಕ ಸಂಘದ ಅಧ್ಯಕ್ಷರು, ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮೆಲ್ಲರ ಆತ್ಮೀಯರಾದ ಅಬ್ದುಲ್ ರೆಹಮಾನ್ ಏಕೇರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ನಾನು ಆದರಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ರೆಹಮಾನ್ ರವರು ಅವರಿಗೆ ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಇಲ್ಲಿ ಸಮಾರಂಭದಲ್ಲಿ ಭಾಗವಹಿಸುತ್ತಿರುವಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳು, ಈ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತಹ ಕೊಣಾಜಿಯ ಗೌರವಾನ್ವಿತ ಎಲ್ಲ ಗ್ರಾಮಸ್ಥರು, ಇವತ್ತು ಇಲ್ಲಿ ಮನರಂಜನೆಯನ್ನು ನೀಡಿದ ನಮ್ಮ ಪುಟಾಣಿ ಮುದ್ದು ಕೃಷ್ಣ ವೇಷಧಾರಿ ಪುಟಾಣಿಗಳು ಹಾಗೂ ಇಲ್ಲಿ ನೆರೆದಿರುವ ಎಲ್ಲರನ್ನ ಆದರಪೂರ್ವಕವಾಗಿ ನಾನು ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು ಈ ನಮ್ಮ ಸಮಾರಂಭದಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸುವಲ್ಲಿ ಅವರು ಸಹಕರಿಸ್ತಾ ಇದ್ದಾರೆ. ಅವರನ್ನು ಆದರಪೂರ್ವಕವಾಗಿ ಸ್ವಾಗತ ಮಾಡ್ತಾ, ಇಲ್ಲಿ ಪ್ರತ್ಯಕ್ಷ ನಮಗೆ ಎಲ್ಲ ಪರೋಕ್ಷ ಸಹಕಾರ ನೀಡಿದಂಥ ಎಲ್ಲರನ್ನ ಆದರಪೂರ್ವಕವಾಗಿ ಸಮಾರಂಭಕ್ಕೆ ಸ್ವಾಗತ ಮಾಡ್ತಾ ನನ್ನ ಸ್ವಾಗತ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಗಟ್ಟಿ ಅಧ್ಯಕ್ಷರು ಮೊಸರು ಕುಡಿಕೆ ಉತ್ಸವ ಸಮಿತಿ ಇವರು ತಮ್ಮ ಪ್ರಾಸ್ತಾವಿಕ ನುಡಿಗಾಗಿ ಒಂದು ಸರ್ವಧರ್ಮ ಸಮನ್ವಯ ಕಾರ್ಯಕ್ರಮ ನಡೆಸಬೇಕೆಂಬ ನೆಲೆಯಲ್ಲಿ ಎಲ್ಲ ಊರಿನ ಹಿಂದೂ ಮುಸ್ಲಿಂ ಕ್ರೈಸ್ತ ಬಾಂಧವರನ್ನು ಸೇರಿಸಿಕೊಂಡು 20 ವರ್ಷಗಳಿಂದ ಬಹಳಷ್ಟು ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮ ಮಾಡ್ತಾ ಬಂದಿದ್ದೆವು. ಕಾರಣಾಂತರದಿಂದ ಮೆರವಣಿಗೆಯನ್ನು ಕೂಡ ನಿಲ್ಲಿಸಿ ಈಗ ಸಭಾ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೇವೆ. ಬಹುಶಃ ಈ ಹೊತ್ತಿನ ಪರಿಸ್ಥಿತಿಯಲ್ಲಿ ಸರ್ಕಾರವೇ ಆದೇಶ ಹೊರಡಿಸಿದೆ, ಸಾರ್ವಜನಿಕ ಉತ್ಸವ ಮಾಡುತ್ತಿದ್ದರೆ ಅದಕ್ಕೆ ಕಟ್ಟುನಿಟ್ಟಾದ ಒಂದು ಕಾನೂನನ್ನು ತಂದಿರುವುದರಿಂದ ಬಹುಶಃ ನಾವು ಕೂಡ ಈ ಒಂದು ಕಾರ್ಯಕ್ರಮವನ್ನು ಸಡಿಲಗೊಳಿಸ್ತಾ ಇದ್ದೇವೆ. ನಮ್ಮ ಯುವಕ ಸಂಘ 1985ರಲ್ಲಿ ಪ್ರಾರಂಭ ಮಾಡಿದ್ದೇವೆ. ನಮ್ಮ ಕಾಲೇಜಿನ ದಿನಗಳಲ್ಲೇ ಏನಾದರೂ ಸಮಾಜಕ್ಕೆ ಕೊಡುಗೆ ಕೊಡಬೇಕು ಎಂಬ ನೆಲೆಯಲ್ಲಿ ನಾವು ಪ್ರಾರಂಭದಲ್ಲಿ ಈ ಒಂದು ಯುವಕ ಸಂಘವನ್ನು ಕಾಲೇಜಿಗೆ ಹೋಗುವಂಥ ಸಂದರ್ಭದಲ್ಲಿ ಮಾಡಿದ್ದೇವೆ. ಆವಾಗ ನಮಗೆ ಒಂದು ಕನಸಿತ್ತು, ಈ ಪ್ರದೇಶದಲ್ಲಿ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡಬೇಕು, ಸಮಾಜ ಸೇವೆಗೆ ಪ್ರೋತ್ಸಾಹ ಕೊಡಬೇಕೆಂಬ ನೆಲೆಯಲ್ಲಿ ನಾವೇ ಅಂತಿಮ ಡಿಗ್ರಿ ತರಗತಿಯಲ್ಲಿರುವಾಗ ಈ ಒಂದು ಯುವಕ ಸಂಘವನ್ನು ಸ್ಥಾಪಿಸಿ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕೆಂಬ ನೆಲೆಯಲ್ಲಿ ಪ್ರಾರಂಭದಲ್ಲಿ ನಾವು ಮಂಗಳ ಅಂಗನವಾಡಿಯನ್ನು ಸ್ಥಾಪಿಸಿ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಟ್ಟೆವು. ಸುಮಾರು 3 ವರ್ಷಗಳ ಕಾಲ ನಾವು ನಮ್ಮ ಯುವಕರು ಮತ್ತು ಊರಿನ ಎಲ್ಲ ಸದಸ್ಯರು, ಹಿರಿಯ ವಿದ್ಯಾಭಿಮಾನಿಗಳು ಕೂಡ ಸೇರಿ ನಮಗೆ ಈ ಒಂದು ಶಿಕ್ಷಕರ ಗೌರವಧನಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದರಿಂದ ಮಕ್ಕಳ ಪೂರ್ವ ಪ್ರಾಥಮಿಕ ಶಿಕ್ಷಣಕ್ಕೆ ನಾವು ಪ್ರಥಮ ಅಡಿಗಲ್ಲನ್ನು ಹಾಕಿದ್ದೆವು. ಅನಂತರ ಇಲ್ಲಿ ಪ್ರಾಥಮಿಕ ಶಾಲೆ ಆಗಬೇಕೆಂಬ ನೆಲೆಯಲ್ಲಿ ಅದನ್ನು ಕೂಡ ನಮ್ಮ ಯುವಕ ಸಂಘದ ಸದಸ್ಯರು ಮತ್ತು ನಮ್ಮೆಲ್ಲ ಊರಿನ ಗಣ್ಯರು ಸೇರಿ ಇಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟೆವು. ನಮ್ಮ ಯುವಕ ಸಂಘದಲ್ಲೇ ತರಗತಿಯನ್ನು ಪ್ರಾರಂಭ ಮಾಡಿದೆವು. ಅನಂತರ ಈ ಪ್ರದೇಶದ ಮಕ್ಕಳು ದೂರದ ಹೈಸ್ಕೂಲ್ ಶಿಕ್ಷಣಕ್ಕೆ ಹೋಗಬೇಕಿದ್ದರೆ ಹರೇಕಳ ಅಥವಾ ಮುಡಿಪಿಗೆ ಹೋಗಬೇಕು. ಆ ನೆಲೆಯಲ್ಲಿ ಕೂಡ ನಾವು ಇಲ್ಲಿ ಹೈಸ್ಕೂಲ್ ಆಗಲೇಬೇಕೆಂಬ ನೆಲೆಯಲ್ಲಿ ಅದನ್ನು ಕೂಡ 2007ರಲ್ಲಿ ಇಲ್ಲಿ ನಾವು ಹೈಸ್ಕೂಲನ್ನು ಪ್ರಾರಂಭಿಸಿ ಈಗಾಗಲೇ ಒಂದು ಸರ್ಕಾರಿ ಶಾಲೆ ಉತ್ತಮ ರಾಜ್ಯ ಮಟ್ಟದಲ್ಲಿ ಒಂದು
ಹೆಸರು ಗಳಿಸಿದಂಥ ಒಂದು ಹೈಸ್ಕೂಲ್ ಕೂಡ ಇಲ್ಲಿ ನಡೆಸ್ತಾ ಇದ್ದೇವೆ. ಇದಕ್ಕೆಲ್ಲ ಪೂರಕವಾಗಿ ನಮ್ಮ ಯುವಕ ಸಂಘದ ಸದಸ್ಯರು, ನಮ್ಮ ಹಿರಿಯ ಮಾರ್ಗದರ್ಶಕರು, ಬಹುಶಃ ಇಲ್ಲಿಯ ವಿಶ್ವವಿದ್ಯಾನಿಲಯದ ನಮ್ಮೆಲ್ಲ ಉನ್ನತ ಪ್ರೊಫೆಸರ್ಗಳು ಕೂಡ ಇದಕ್ಕೆ ಸಹಕಾರ ನೀಡಿದ್ದಾರೆ. ಬಹುಶಃ ಅವರನ್ನು ನಾವು ನೆನೆಸಬೇಕಾಗ್ತದೆ. ಪ್ರೊಫೆಸರ್ ಗಿರಿಯಪ್ಪ, ಜಯಗೋಪಾಲ್ ಉಚ್ಚಿಲ್, SN ಹೆಗಡೆ, ಇಂಥ ಓಡಿ ಹೆಗಡೆ, ಅನಂತರ ಗುಣ್ಮಿ ಚಂದ್ರಶೇಖರ್ ಐತಲ್, ಇಂಥ ಮಹನೀಯರುಗಳು ಕೂಡ ನಮಗೆ ಸಹಕಾರ ಕೊಟ್ಟಿದ್ದರಿಂದ ಬಹುಶಃ ಇಲ್ಲಿ ನಮಗೆ ಯುವಕ ಸಂಘ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅದರೊಟ್ಟಿಗೆ ನಮಗೆ ಮಾರ್ಗದರ್ಶಕರಾಗಿ KB ಸತ್ಯಪಾಲ್ ರೈ, ಆಮೇಲೆ ಇಬ್ರಾಹಿಂ ಕೋಡಿಜಲ್, ಜಯಪ್ರಸಾದ್, ಜಾನ್ ಮೆಂಡೋನ್ಸಾ ಇಂಥವರು ಕೂಡ ನಮಗೆ ಮಾರ್ಗದರ್ಶಕರಾಗಿ ನಮಗೆ ಮುನ್ನಡೆಯಲಿಕ್ಕೆ ಸಹಕಾರ ಕೊಟ್ಟಿದ್ದರಿಂದ ಬಹುಶಃ ನಾವು ಸಮಾಜದಲ್ಲಿ ಈ ಒಂದು ಉತ್ತಮ ಒಂದು ಸಂಸ್ಥೆಯನ್ನು ಕಟ್ಟಿ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಆಯಿತು. ಬಹುಶಃ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಒಂದು ಉತ್ತಮವಾದಂಥ ಕ್ರೀಡಾ ತಂಡವನ್ನು ಕಟ್ಟಿಕೊಂಡು ನಾವು ಹೆಸರು ಗಳಿಸಿದಂಥ ಒಂದು ಸಂಸ್ಥೆ. ಅದೇ ರೀತಿ 2 ಸಲ ಭಾರತ ಸರ್ಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆಯಿಂದ ಸಮಾಜ ಸೇವೆಗಾಗಿ ಅತ್ಯುತ್ತಮ ಯುವ ಸೇವಾ ಪ್ರಶಸ್ತಿಯನ್ನು ಕೂಡ ಈ ಸಂಸ್ಥೆ ಗಳಿಸಿದೆ. ಅದೇ ರೀತಿ ವೈಯಕ್ತಿಕವಾಗಿ 2 ಸಲ ನಾನು ವೈಯಕ್ತಿಕ ಪ್ರಶಸ್ತಿ ಗಳಿಸಿದರೆ, ಈಗಿನ ಅಧ್ಯಕ್ಷರು ಒಮ್ಮೆ ವೈಯಕ್ತಿಕ ಪ್ರಶಸ್ತಿಯನ್ನು ಕೂಡ ಗಳಿಸಿದ್ದಾರೆ. ಬಹುಶಃ ಇದು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಈಗಿನ ಯುವಕರು ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳುವುದಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಸಮಾಜದಲ್ಲಿ ಏನಾದರೂ ಸೇವೆ ಮಾಡಬೇಕು. ಬಹುಶಃ ಇವತ್ತು ಶ್ರೀಕೃಷ್ಣನ ಆದರ್ಶ ಕೂಡ ಅದೇ, ಏನಾದರೂ ಸೇವೆ ಮಾಡು, ಫಲ ಸಿಗುವುದು ಬಿಡುವುದು ಪರಮಾತ್ಮನ ಇಚ್ಛೆ ಎಂಬುದಾಗಿ. ಬಹುಶಃ ಶ್ರೀಕೃಷ್ಣ ಒಬ್ಬ ರಾಜನೀತಿಜ್ಞ, ತತ್ವಶಾಸ್ತ್ರಜ್ಞ. ಬಹುಶಃ ಇವತ್ತು ಶ್ರೀಕೃಷ್ಣನ ಆದರ್ಶಗಳನ್ನು ನಾವು ಒಂದು ರೋಮದಷ್ಟಾದರೂ ನಾವು ಅಳವಡಿಸಿಕೊಂಡ್ರೆ ಸಮಾಜದಲ್ಲಿ ಉತ್ತಮ ಸಮಾಜವನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಉಂಟು. ಬಹುಶಃ 87ರಲ್ಲಿ ನೀವು ನೋಡಿರ್ಬೋದು, ಈಗ ಕೆಲವರು ಹುಟ್ಟಿರ್ಲಿಕ್ಕಿಲ್ಲ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ನಡುಗಿಸಿದಂಥ ಚಂದ್ರನ್ ಎಂಬ ಒಬ್ಬ ದರೋಡೆಕೋರ ಇಡೀ ಮನೆ ಮನೆಗೆ ಹೋಗಿ ತಲೆ ಹೊಡೆಯುವಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಯುವಕ ಸಂಘದ ಸುಮಾರು 50 ಜನ ಯುವಕರು, ನಮ್ಮ ಊರಿನ ಗಣ್ಯರು, ಕೋಡಿಜಲ್ ಇಬ್ರಾಹಿಂ ರವರು ಹಾಗೂ ಇನ್ನಿತರ ನಮ್ಮ ಹಿರಿಯ ಗಣ್ಯರು ನಮ್ಮೊಟ್ಟಿಗೆ ಸಹಕಾರ ಕೊಟ್ಟು ಉಳ್ಳಾಲ ಆರಕ್ಷಕ ಠಾಣೆಯಿಂದ 2 PC-ಗಳನ್ನು ಒಟ್ಟು ಸೇರಿಸಿ ಸುಮಾರು 2 ತಿಂಗಳುಗಳ ಕಾಲ ಭಯ ಮುಕ್ತ ವಾತಾವರಣವನ್ನು ಮಾಡಲಿಕ್ಕೆ ನಾವು ರಾತ್ರಿ ಹಗಲು ನಮ್ಮ ಯುವಕ ಸಂಘ ಸದಸ್ಯರು ಶ್ರಮಿಸಿದ್ದಾರೆ. ಇದು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಈಗಿನ ಯುವಕರು ಕೇವಲ ಮೊಬೈಲ್ ಮತ್ತು ಟಿವಿಯಲ್ಲಿ ಬಿದ್ದು ಟಿವಿಗೆ ಅಧೀನರಾಗಿದ್ದಾರೆ ಹೊರತು ಸಮಾಜ ಸೇವೆ ಅಂತ ಕಾರ್ಯಕ್ರಮಕ್ಕೆ ಬಹಳಷ್ಟು ಕಡಿಮೆ ಜನ ಬರ್ತಾ ಇದ್ದಾರೆ. ಅನಂತರದ ದಿನಗಳಲ್ಲಿ ಕೂಡ ನಾವು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ಉಚಿತ ವೈದ್ಯಕೀಯ ಶಿಬಿರ ಇರ್ಬೋದು, ಉಚಿತ ಕಾನೂನು ಶಿಬಿರ ಇರ್ಬೋದು, ನಾಯಕತ್ವ ಶಿಬಿರ ಇರ್ಬೋದು, ಇಂಥ ಶಿಬಿರಗಳನ್ನು ಕೂಡ ಮಾಡಿ ನಾವು ಈ ಒಂದು ಪ್ರದೇಶದಲ್ಲಿ ಹೆಸರು ಗಳಿಸಿದಂಥ ಸಂಸ್ಥೆ. ಬಹುಶಃ ಇಲ್ಲಿ ಪ್ರಥಮವಾಗಿ ಆರಕ್ಷಕ ಠಾಣೆ ಆಗಬೇಕಿದ್ದರೂ ನಮ್ಮ ಯುವಕ ಸಂಘದ ಮುಖಾಂತರ ನಾವು ಹೋರಾಟ ಮಾಡಿದವರು. ಇಲ್ಲಿ ಗೋವಾಸ್ಪತ್ರೆ ಆಗಬೇಕಿದ್ದರೂ ನಮ್ಮ ಯುವಕ ಸಂಘದ ಮುಖಾಂತರ ನಾವು ಹೋರಾಟ ಮಾಡಿದವರು. ಪ್ರತಿಯೊಂದು ಕೆಲಸ ಕೊನಾಜಿಯಲ್ಲಿ ಏನು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಉಂಟು ಅದನ್ನೆಲ್ಲವನ್ನು ನಮ್ಮ ಯುವಕ ಸಂಘದ ಎಲ್ಲ ಸದಸ್ಯರು ಸೇರಿ ಈ ಒಂದು ಸಂಘವನ್ನು ಕಟ್ಟಿ ನಾವು ಕೆಲಸ ಮಾಡಿದ್ದೇವೆ. ಬಹುಶಃ ನಾರಾಯಣ ಗುರುಗಳ ಒಂದು ಆದರ್ಶ ಉಂಟು, ಸಂಘಟನೆಯಿಂದ ಬಲಯುತರಾಗಿರಿ, ವಿದ್ಯೆಯಿಂದ ವಿನಯವಂತರಾಗಿ ಎಂಬುದಾಗಿ. ಬಹುಶಃ ಅದೇ ಒಂದು ಧ್ಯೇಯವಾಕ್ಯವನ್ನು ಇಟ್ಟುಕೊಂಡು ನಾವು ಮುನ್ನಡೆದಿದ್ದೇವೆ. ಈಗಾಗಲೇ ಯುವಕರು ಕೂಡ ಬಹಳಷ್ಟು ನಮ್ಮ ಯುವ ಕ್ರೀಡಾಪಟುಗಳು ರಾಜ್ಯ ಮಟ್ಟದಲ್ಲಿ, ಹೈಸ್ಕೂಲ್, ಜಿಲ್ಲಾ ಮಟ್ಟದಲ್ಲಿ ಹಾಗೂ ಯೂನಿವರ್ಸಿಟಿ ಮಟ್ಟದಲ್ಲಿ ಕೂಡ ಉತ್ತಮ ಪ್ರಶಸ್ತಿಯನ್ನು ಗಳಿಸಿದಂಥ ಒಂದು ಸಂಸ್ಥೆಯ ನಮ್ಮ ಸದಸ್ಯರು ಕೂಡ ಇದ್ದಾರೆ. ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರೊಂದಿಗೆ ಸಾರ್ವಜನಿಕವಾಗಿ ಸಾಮರಸ್ಯದ ಒಂದು ವ್ಯವಸ್ಥೆಯನ್ನು ನಾವು ಕಾಣಬೇಕು. ಸಾಮರಸ್ಯದಿಂದ ನಾವೆಲ್ಲರೂ ಬದುಕಬೇಕೆಂಬ ನೆಲೆಯಲ್ಲಿ ಇಲ್ಲಿ ಎಲ್ಲ ರೀತಿಯ ಜಾತಿ ಧರ್ಮದ ಒಟ್ಟು ಸೇರಿಸಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ನಾವೆಲ್ಲ ಒಟ್ಟು ಸೇರಿ ಇಂಥ ಕಾರ್ಯಕ್ರಮ ಮಾಡಿದಾಗ ಮಾತ್ರ ಸಮಾಜದಲ್ಲಿ ಉತ್ತಮ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯತೆ ಉಂಟು. ಅದರೊಟ್ಟಿಗೆ ನಾವು ಈ ಪರಿಸರದಲ್ಲಿ ತಳಮಟ್ಟದಲ್ಲಿ ಯಾರು ಸಮಾಜ ಸೇವೆ ಮಾಡ್ತಾರೋ, ಕ್ರೀಡೆಯಲ್ಲಿ ಯಾರು ಭಾಗವಹಿಸಿ ಪ್ರಶಸ್ತಿಯನ್ನು ಅಂಥವರನ್ನು ಕೂಡ ಗುರುತಿಸಿ ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಬಹುಶಃ ಪ್ರತಿ ವರ್ಷವೂ ನಾವು ನಮ್ಮ ಕೊನಾಜೆ ಪದವಿ ಪ್ರೌಢಶಾಲೆಯಲ್ಲಿ ಹೈಸ್ಕೂಲಲ್ಲಿ ಪ್ರಥಮ ಸ್ಥಾನ ಗಳಿಸಿದಂಥ ವಿದ್ಯಾರ್ಥಿ ಹಾಗೂ ಉತ್ತಮ ಹೈಸ್ಕೂಲ್ ವಿದ್ಯಾರ್ಥಿ ಮತ್ತು ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳನ್ನು ಕೂಡ ಗೌರವಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಅದರೊಟ್ಟಿಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಜದಲ್ಲಿ ತಳಮಟ್ಟದಲ್ಲಿ ಕಾರ್ಯನಿರ್ವಹಿಸಿದಂಥ ಕೊರೋನಾ ಸಂದರ್ಭದಲ್ಲಿ ಕೊರೋನಾ ವಾರಿಯರ್ಸ್ ಆಗಿ ಕಾರ್ಯನಿರ್ವಹಿಸಿದಂಥ ಶೋಭಕ್ಕ, ಅದೇ ರೀತಿ ಇಬ್ರಾಹಿಂ ಮೂಸಾ, ಅದೇ ರೀತಿ
ಆಲ್ವಿನ್ ಡಿಸೋಜ, ಬಹುಶಃ ಆಲ್ವಿನ್ ಡಿಸೋಜರವರು ಕೂಡ ಇವತ್ತು ನಮ್ಮ ಸನ್ಮಾನಕ್ಕೆ ಭಾಜನರಾದವರು. ಅವರು ಕೂಡ ಕೊರೋನಾ ಸಂದರ್ಭದಲ್ಲಿ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಅದೇ ರೀತಿ ಶೋಭಕ್ಕನವರು ಆಶಾ ಕಾರ್ಯಕರ್ತೆಯಾಗಿದ್ದುಕೊಂಡು ಪಂಚಾಯತ್ ಸದಸ್ಯರಾಗಿದ್ದುಕೊಂಡು ಬಹಳಷ್ಟು ಕೆಲಸ ಮಾಡಿದಂಥ ಒಬ್ಬರು ಮಹಿಳೆ. ಅದೇ ರೀತಿ ಮೂಸಾ ಅವರು ಕೂಡ ಬಡವರ ಬಗ್ಗೆ ಕಾಳಜಿ ವಹಿಸಿ ಅವರು ಯಾರು ಬಡವರು ಸಂಕಷ್ಟದಲ್ಲಿದ್ದಾರೋ ಅವರಿಗೆ ತನ್ನಿಂದಾದಷ್ಟು ಬೇರೆಯವರಿಂದ ನೆರವು ತಗೊಂಡು ಕೆಲಸ ಮಾಡಿದಂಥ ಒಬ್ಬ ಮೀನು ವ್ಯಾಪಾರ ಮಾಡುವುದಿದ್ದರೂ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ವ್ಯಕ್ತಿ. ಇಂಥ ಆದರ್ಶ ವ್ಯಕ್ತಿಗಳನ್ನು ಕೂಡ ನಾವು ಇವತ್ತು ಇಲ್ಲಿ ಗುರುತಿಸಿ ಸನ್ಮಾನ ಮಾಡ್ತಾ ಇದ್ದೇವೆ. ಬಹುಶಃ ನಿಶಾ ಇವರನ್ನು ನೀವು ನೋಡಿರ್ಬೋದು. ಕಾಲು ಕೈ ಇಲ್ಲದಿದ್ದರೂ ಕೂಡ ಒಂದು SSLC ಪರೀಕ್ಷೆಯಲ್ಲಿ ಸುಮಾರು 563 ಅಂಕ ಗಳಿಸಿ ನಮಗೆಲ್ಲ ಹೆಮ್ಮೆ ತಂದುಕೊಟ್ಟಂಥ ನಿಶಾ ನಮ್ಮೊಂದಿಗಿದ್ದಾರೆ. ಬಹುಶಃ ಸರಿಯಾದವರು ಕೂಡ ಇಷ್ಟು ಉತ್ತಮ ಅಂಕ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಂಥ ಒಂದು ವಿದ್ಯಾರ್ಥಿ ನಮ್ಮ ಕೊನಾಜೆಗೆ ಅದೇ ರೀತಿ ಶಾಲೆಗೆ ಗೌರವವನ್ನು ತಂದುಕೊಟ್ಟಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭ ನಾವು ಗುರುತಿಸ್ತಾ ಇದ್ದೇವೆ. ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಾವು ನಮ್ಮ ಸಂಸ್ಥೆಯನ್ನು ತೊಡಗಿಸಿಕೊಂಡು ಅದು ಮಕ್ಕಳಿಗಿರ್ಬೋದು ಅಥವಾ ಹಿರಿಯರಿಗಿರ್ಬೋದು ಅಥವಾ ಯುವಕರಿಗಿರ್ಬೋದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಬರ್ತಾ ಇದ್ದೇವೆ. ಬಹುಶಃ ಇವತ್ತಿನ ಮೌಲ್ಯಾಧಾರಿತ ಶಿಕ್ಷಣದಲ್ಲಿ ನಾವು ಶಾಲಾ ಮಕ್ಕಳಿಗೆ ಗದ್ದೆಯಲ್ಲಿ ಒಂದು ದಿನ ಇಡೀ ದಿನವನ್ನು ಗದ್ದೆಯಲ್ಲಿ ಅವನು ಕೆಸರು ಗದ್ದೆಯಲ್ಲಿ ಆಡಿಸುವಂಥ ಕಾರ್ಯಕ್ರಮ ಅಥವಾ ಗಿಡಮರ ಬಳ್ಳಿಗಳನ್ನು ಗುರುತಿಸುವಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ತಾ ಇದ್ದೇವೆ. ಒಟ್ಟಾರೆಯಾಗಿ ಮಕ್ಕಳಿಗೆ ಮುಂದಿನ ಮೌಲ್ಯಾಧಾರಿತ ಶಿಕ್ಷಣ ಯಾವ ರೀತಿ ಬೇಕು, ಅದೇ ರೀತಿ ಯುವಕರಿಗೆ ಮಾರ್ಗದರ್ಶನ ಯಾವ ರೀತಿ ನೀಡಬೇಕು, ಇದನ್ನೆಲ್ಲವನ್ನು ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ಕೃಷ್ಣನ ಆದರ್ಶವನ್ನು ನಾವು ಇವತ್ತಿಗೂ ಕೂಡ ಪಾಲನೆ ಮಾಡಿದರೆ, ಕೃಷ್ಣ ತನಗಾಗಿ ಏನು ಮಾಡಲಿಲ್ಲ, ಜನರಿಗೋಸ್ಕರ ಮಾಡಿದ್ದಾರೆ. ಬಹುಶಃ ಕೃಷ್ಣ ಒಂದು ಕಡೆ ಕಲ್ಲ ಕೃಷ್ಣ ಅಂತ ಹೇಳ್ತಾರೆ, ಒಂದು ಕಡೆ 16,000 ಹೆಂಗಸರನ್ನು ಸೇರಿದಂಥ ಕೃಷ್ಣ ಅಂತ ಹೇಳ್ತಾರೆ. ಬಹುಶಃ 16,000 ಹೆಂಗಸರನ್ನು ಕೃಷ್ಣ ಸೇರಿಸಲಿಲ್ಲ. ನರಕಾಸುರನನ್ನು ಕೊಂದಾಗ ನರಕಾಸುರನ್ನು ಕೊಂದ ನಂತರ ಅವರು ಕೃಷ್ಣನೊಟ್ಟಿಗೆ ದ್ವಾರಕೆಗೆ ಬಂದಂಥವರು. ಇವತ್ತು ನಾವು ದ್ವಾರಕೆಯಲ್ಲಿ ಕೂಡ ನೋಡ್ತಾ ಇದ್ದೇವೆ. ಬಹುಶಃ ಒಂದು 10-12 ವರ್ಷಗಳ ಹಿಂದೆ ದ್ವಾರಕೆಗೆ ಹೋದಾಗ ಅಲ್ಲಿ ಸಾವಿರಾರು ಮಂದಿ ವಿಧವೆಯರು ಕೂಡ ಅಲ್ಲಿ ವಾಸ ಮಾಡ್ತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಅಂದರೆ ಕೃಷ್ಣ ಕಷ್ಟದಲ್ಲಿರುವವರನ್ನು ಯಾವತ್ತೂ ಬಿಟ್ಟಿಲ್ಲ. ಅದೇ ರೀತಿ ಕೃಷ್ಣ ಬೇರೆ ಬೇರೆ ರೀತಿಯಲ್ಲಿ ಚೇಷ್ಟೆಗಳಿಂದ ಇದು ಮಾಡಿ ತನ್ನ ಜೀವನದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದೇ ರೀತಿ ಸಮಾಜದ ತೊಂದರೆಗೊಳದಾಗ ತನ್ನ ಮಾವನಾದ ಕಂಸನನ್ನೇ ಕೊಂದಂಥ ನಿದರ್ಶನ ಕೂಡ ಇದೆ. ಅಂದರೆ ಜನರ ಸೇವೆಗೆ ಮತ್ತು ಸಮಾಜಕ್ಕೆ ವಿರುದ್ಧವಾಗಿ ನಡೆದಾಗ ಮಾವನನ್ನು ಕೂಡ ನೋಡದಂಥ ಶ್ರೀಕೃಷ್ಣ ಇವತ್ತು ಪರಮಾತ್ಮನಾಗಿ ಇಡೀ ಜಗತ್ತು ಒಪ್ಪುವಂಥ ಒಂದು ನಾವು ವ್ಯವಸ್ಥೆಯನ್ನು ನೋಡ್ತಾ ಇದ್ದೇವೆ. ಇವತ್ತು ಮಹಾಭಾರತ ಯುದ್ಧದಲ್ಲಿ ಕೂಡ ಕೃಷ್ಣನ ಆ ಒಂದು ಕಪಟ ಸೂತ್ರ ನಾಟಕಧಾರಿ ಎಂಬುದಾಗಿ ಕೃಷ್ಣನ ನಾವು ಹೇಳ್ತಾ ಇದ್ದೇವೆ. ಅಂಥ ಕಪಟ ಸೂತ್ರ ನಾಟಕಧಾರಿ ಇವತ್ತು ಇಡೀ ಜಗತ್ತಿನಲ್ಲೇ ಒಂದು ಹೆಸರುವಾಸಿ, ಒಂದು ಉತ್ತಮ ನಾಯಕತ್ವವನ್ನು ಮತ್ತು ತನ್ನ ವ್ಯಕ್ತಿತ್ವವನ್ನು ಕೊಡುಗೆಯಾಗಿ ಕೊಟ್ಟಂಥ ಶ್ರೀಕೃಷ್ಣನ ಇವತ್ತು ಈ ಒಂದು ದಿನವನ್ನು ನಾವು ಉತ್ತಮ ರೀತಿಯಿಂದ ಎಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ಈ ಕೃಷ್ಣನ ಆದರ್ಶ ನಮಗೆ ಸದಾ ಇರಲಿ. ಅದೇ ರೀತಿ ಕೃಷ್ಣನ ಈ ಹುಟ್ಟಿದ ಹಬ್ಬದ ದಿನ ನಾವೆಲ್ಲರೂ ಸೇರಿ ಒಂದೇ ಏಕ ರೀತಿಯ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಎಲ್ಲ ಜಾತಿ ಧರ್ಮವು ಸೇರಿ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ಇಂಥ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ತಾವೆಲ್ಲರೂ ಸಹಕಾರ ಕೊಡಬೇಕಂತ ಹೇಳುತ್ತಾ ತಮಗೆಲ್ಲರಿಗೂ ವಂದಿಸಿ ನನ್ನ ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಹಾಗೂ ರಾಜೀವ್ ಶೆಟ್ಟಿ ಪಂಚಾಯತ್ ಸದಸ್ಯರುಗಳು ನಮ್ಮ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಈ ಸಮಾರಂಭಕ್ಕೆ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಕೃಷ್ಣಂ ವಂದೇ ಜಗದ್ಗುರು ಕೃಷ್ಣಂ ವಂದೇ ಜಗದ್ಗುರು. ಶ್ರೀಕೃಷ್ಣ ಪರಮಾತ್ಮನು ಹಾಕಿಕೊಟ್ಟಂತಹ ಸಂದೇಶ, ಜಗತ್ತಿಗೆ ನೀಡಿದಂತಹ ಸಂದೇಶ ಸರ್ವವ್ಯಾಪಿಯಾಗಿ ಬೆಳಗಲಿ. ಈ ಬೆಳಕಿನ ಪ್ರಭೆಯಂತೆ ಶ್ರೀಕೃಷ್ಣ ಪರಮಾತ್ಮನ ದಿವ್ಯ ಸಂದೇಶಗಳು ಪಸರಿಸಲಿ ಎನ್ನುವಂತಹ ಶುಭಾಶಯದ ಸಂದೇಶದೊಂದಿಗೆ ಈ ದೀಪ ಪ್ರಜ್ವಲನೆ ಮಾಡಿದಂತಹ ಶ್ರೀಯುತ ಅಭಿಷೇಕ್ ಶೆಟ್ಟಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದೀಗ
I would like to thank Mangala Gramina Yoga Sangha Konaje ಮತ್ತು I'll try in Kannada anyways. ನಾಗಬ್ರಹ್ಮ ಪ್ರಗತಿಪರ ಸ್ವಸಹಾಯ ಸಂಘ ಕೆಳಗಿನ ಮನೆ ಕೊಣಾಜೆ ನನ್ನನ್ನು ಈ ಸ್ಟೇಜಿಗೆ ಆಹ್ವಾನಿಸಿ ನನಗೆ ಒಂದು ಚಾನ್ಸ್ ಕೊಟ್ಟದಕ್ಕೆ ನಾನು ಐ ಥ್ಯಾಂಕ್ ದೆಮ್. Being very honest, when I saw this invitation, first thing what strike to me was ಇಲ್ಲಿ ಎಲ್ಲ ಧರ್ಮದವರನ್ನು ಒಟ್ಟಿಗೆ ಸೇರಿಸಿ ಒಂದು ಫಂಕ್ಷನ್ ಅನ್ನು ಮಾಡ್ತಾ ಇದ್ದಾರೆ. ದಟ್ ಈಸ್ ರಿಯಲಿ ಪ್ರೌಡ್ ಆಫ್. ಹೀಗೆ ನಮ್ಮ ದೇಶದಲ್ಲಿ ಎಲ್ಲ ಕಡೆ ಇಂಥದ್ದೇ ಇದು ಮುಂದುವರೆದ್ರೆ ನಮ್ಮ ದೇಶಕ್ಕೆ ಐ ಮೀನ್ ಇಂಡಿಯಾ ವಿಲ್ ಬಿ ದ ನಂಬರ್ 1 ಇನ್ ದ ವರ್ಲ್ಡ್ ವೆರಿ ಸೂನ್. ಸೊ ನಾವು ಈ ಸಣ್ಣ ಗ್ರಾಮದಲ್ಲಿ ಇಷ್ಟು ಒಗ್ಗಟ್ಟಿದೆ ಅಂದರೆ ನಮ್ಮ ದೇಶದಲ್ಲಿ ಎಲ್ಲ ಎಷ್ಟು ಒಗ್ಗಟ್ಟಾದರೆ ನಮ್ಮ ದೇಶವನ್ನು ಯಾರು ಮುಂದೆ ವಿಲ್ ಬಿ ದ ಫಸ್ಟ್ ಕಂಟ್ರಿ ಲೀಡಿಂಗ್ ದ ವರ್ಲ್ಡ್. ನಾನು ಯಾವಾಗಲೂ ಐ ಯೂಸ್ ಟು ಬಿ ಇನ್ವೈಟೆಡ್ ಫಾರ್ ಸ್ಟೇಜ್ ಫಂಕ್ಷನ್ಸ್ ಮೋಸ್ಟ್ಲಿ ಇನ್ ಸ್ಪೋರ್ಟ್ಸ್ ಬಿಕಾಸ್ ಐ ಯೂಸ್ ಟು ಪ್ಲೇ ಸ್ಪೋರ್ಟ್ಸ್ ಆ್ಯಂಡ್ ಐ ಲವ್ ಸ್ಪೋರ್ಟ್ಸ್. ಆ್ಯಂಡ್ ಎವ್ರಿ ಟೈಮ್ ವೆನ್ ಪೀಪಲ್ ಯಾವಾಗಲೂ ನನ್ನನ್ನು ಭಾಷಣ ಕೊಡಲಿಕ್ಕೆ ಹೇಳುವಾಗ ನಾನು ಯಾವಾಗಲೂ ಹೇಳೋದಿಷ್ಟೇ, ನಾನು ಯಾವಾಗಲೂ ಸ್ಟೇಜಿನ ಆ ಸೈಡ್ ಇದ್ದೆ, ಬಿಸಿಲಲ್ಲಿ ಇದ್ದು ನನಗೆ ಗೊತ್ತು ಕಷ್ಟ. ಸೊ ನಾನು ಯಾವಾಗಲೂ ಬೇಗನೆ ಭಾಷಣ ಮುಗಿಸ್ತಾ ಇದ್ದೆ. ಐ ಡೋಂಟ್ ವಾಂಟ್ ಟು ಟಾಕ್ ಮೋರ್. Same holds good here. I would not like to talk more, but since you have given me this chance, only 2 things I will tell here. Putaniga, more than the kids, I will tell to the parents. So as a student, as a kid, I used to love sports. Matra nan tande, my dad's friend is here, so he might tell my dad also. Nan tande avarige helbodu, adru ನಾನು ಹೇಳ್ತೇನೆ. ನನ್ನ ತಂದೆಗೆ ನಾವು ಆಟ ಆಡೋದು ಇಷ್ಟ ಇರಲಿಲ್ಲ, ನಾವು ಕದ್ದು ಮುಚ್ಚಿ ಆಟ ಆಡ್ತಾ ಇದ್ವಿ. ಸೊ ಎಷ್ಟರ ಮಟ್ಟಿಗೆ ಅಂದರೆ ಅವರು ನಾವು ಓದಬೇಕಂತ ಥ್ಯಾಂಕ್ಸ್ ಟು ಹಿಮ್, ಅವರು ಅದಕ್ಕೆ ಹೇಳಿದ್ದಕ್ಕೆ ನಾನೀಗ ಈ ಪೊಸಿಷನಲ್ಲಿ ಇದ್ದೇನೆ. ನಾನು ಇಲ್ಲ ಹೇಳೋದಿಲ್ಲ, ಆದರೆ ನಮಗೆಲ್ಲ ಆಡಲಿಕ್ಕೆ ಇಷ್ಟ ಇತ್ತು. ನಾನು ಏನು ಹೇಳೋದಂದರೆ, ನನಗೆ ಒಂದು ಸಲ ನನ್ನ ಊರಲ್ಲಿ ನನಗೆ ಗೊತ್ತಿಲ್ಲದಾಗೆ ನನಗೆ ಸನ್ಮಾನ ಮಾಡಿದರು. ನಾನು ಭಾರತದ ಫುಟ್ಬಾಲ್ ತಂಡಕ್ಕೆ ಡಾಕ್ಟರ್ ಆಗಿ ಕಾರ್ಯನಿರ್ವಹಿಸಿದ್ದಕ್ಕೆ ನನಗೆ ಸನ್ಮಾನ ಮಾಡಿದರು. ಅದೇ ಸ್ಟೇಜಲ್ಲಿ ನನ್ನ ತಂದೆ ಇದ್ದರು, ಅವ್ರಿಗೆ ಗೊತ್ತಿರಲಿಲ್ಲ ನಾನು ಈ ಭಾರತ ಫುಟ್ಬಾಲ್ ತಂಡಕ್ಕೆ ಡಾಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಿದ್ದೇನೆ ಅಂತ. ಯಾಕಂದರೆ ನನಗೆ ಅವರಿಗೆ ಹೇಳಲಿಕ್ಕೆ ಹೆದರಿಕೆ ಆಗ್ತಾಯಿದೆ, ಎಲ್ಲಿ ಬೈತಾರೆ ನನಗೆ ಅಂತ, ನೀನು ಡಾಕ್ಟರ್ ಆಗಿ ಪೇಷಂಟ್ ನೋಡೋದು ಬಿಟ್ಟು ಇನ್ನು ಫುಟ್ಬಾಲಿಂದ ಎಲ್ಲ ಹೋಗ್ತಾ ಇದೆಯಾ ಅಂತ. ಸೊ ನಾನೇನು ಹೇಳೋದಂದರೆ, ಎಲ್ಲ ಡಾಕ್ಟರ್ ಇಂಜಿನಿಯರ್ ಮಾತ್ರ ಅಲ್ಲ, ಎಲ್ಲ ಫೀಲ್ಡಲ್ಲಿ ಎಲ್ಲರೂ ಮೇಲೆ ಬರ್ಬೋದು. ಮಕ್ಕಳಿಗೆ ಯಾವುದು ಇಂಟ್ರೆಸ್ಟ್ ಇದೆ ಅದರಲ್ಲೇ ಪ್ರೋತ್ಸಾಹಿಸಿ. ಓದೋದು ಸೈಮಲ್ಟೇನಿಯಸ್ಲಿ ಆಗಬೇಕು, ಆದರೆ ಯಾವುದೇ ರೀತಿಯಲ್ಲಿ ಅವರ ಇಂಟ್ರೆಸ್ಟನ್ನು ನಿಲ್ಲಿಸಬೇಡಿ. ಪೀಪಲ್ ಕ್ಯಾನ್ ರೀಚ್ ಎನಿ ಹೈಟ್ಸ್. ದಿಸ್ ಇಸ್ ದ ಓನ್ಲಿ ಸಜೆಷನ್ ವಾಟ್ ಐ ವುಡ್ ಲೈಕ್ ಟು ಗಿವ್ ಟು ಆಲ್ ದ ಪೇರೆಂಟ್ಸ್. ಎಲ್ಲರೂ ತಮ್ಮ ಮಕ್ಕಳಿಗೆ, ಒಬ್ಬೊಬ್ಬರಿಗೆ ಒಂದೊಂದು ಫೀಲ್ಡಲ್ಲಿ ಒಬ್ಬೊಬ್ಬರು ಹುಷಾರಿರ್ತಾರೆ. ಸೊ ಐ ಹ್ಯಾವ್ ನಾಟ್ ಲೆಫ್ಟ್ ಮೈ ಇಂಟ್ರೆಸ್ಟ್ ಇನ್ ಸ್ಪೋರ್ಟ್ಸ್. ನಾನೀಗ ಡಾಕ್ಟರ್ ಆಗಿ ನನಗೆ ಆಟ ಆಡ್ತಾ ಇದ್ದೇನೆ, ಆದರೆ ಅದರಲ್ಲಿ ಫೀಲ್ಡಲ್ಲಿ ಬರೋದು ಕಷ್ಟ. ಆದರೆ ನಾನು ಈಗ ಏನು ಮಾಡ್ತಾ ಇದ್ದೇನೆ ಅಂದರೆ, ಸ್ಪೋರ್ಟ್ಸ್ ಪರ್ಸನ್ ಅವರಿಗೆ ಇಂಜುರಿ ಆದರೆ ಅವರನ್ನು ಹೇಗೆ ಬೇಗ ಆಟ ಆಡಿಸಲಿಕ್ಕೆ ಮಾಡೋದು, ದಟ್ ಈಸ್ ಮೈ ಫೀಲ್ಡ್ ಆಫ್ ಇಂಟ್ರೆಸ್ಟ್. ದೇವರ ದಯೆಯಿಂದ ಈಗ ನನಗೆ ಐ ಗೆಟ್ ಲಾಟ್ ಆಫ್ ಪೇಷಂಟ್ಸ್. ಈವನ್ ದ ಲಾಸ್ಟ್ ಪೇಷಂಟ್ ಈಸ್ ಮೈ ಫ್ಯೂಚರ್ ನಿಖಿನ್ ಜೋಸ್ ಅಂತ, ನಿಮ್ಗೆ ಗೊತ್ತಿರಲಿಕ್ಕಿಲ್ಲ, ಇಂಡಿಯಾ A ಟೀಮಿಗೆ ಸೆಲೆಕ್ಟ್ ಆಗಿದ್ದಾನೆ. ಸೊ ಅವ ಇಂಜುರಿ ಆಗಿದ್ದಾನೆ, ಈಗ ಆಡ್ತಾ ಇಲ್ಲ. ಸೊ ಫ್ರಮ್ ಪ್ರೋ ಕಬಡ್ಡಿ, ISL ಎಲ್ಲ ಪ್ಲೇಯರ್ಸ್ ಬರ್ತಾ ಇದ್ದಾರೆ ನನ್ನ ಹತ್ರ. ಸೊ ಇದರ ಬಗ್ಗೆ ನಾನು ತುಂಬ ಸ್ಟಡಿ ಮಾಡಿ, ಐ ವೆಂಟ್ ಅಬ್ರಾಡ್ ಆಲ್ಸೋ ಟು ಲರ್ನ್ ಹೌ ಟು ಟ್ರೀಟ್ ದೆಮ್ and get them back to the field soon. What I am telling is, please, my sincere request to all the parents, please don't stop your kids from their interest. Please help them pursue their interest. They will reach greater heights. ಓಕೆ, ಇಷ್ಟು ಹೇಳಿ ನಾನು ಈ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಕೃಷ್ಣ ಜನ್ಮಾಷ್ಟಮಿ ಬಗ್ಗೆ ಆಲ್ರೆಡಿ ನನಗಿಂತ ಮುಂಚೆ ಹೇಳಿದವರು ಎಲ್ಲ ಹೇಳಿದ್ದಾರೆ. ನಾನು ಇನ್ನೂ ಏನು ಹೊಸತ್ತು ಹೇಳಲಿಕ್ಕೆ ಏನಿಲ್ಲ. ಐ ವಿಶ್ ದಿಸ್ ಪ್ರೋಗ್ರಾಮ್ ಕಂಟಿನ್ಯೂಸ್. ಎಲ್ಲ ಧರ್ಮದವರು ಒಟ್ಟಿಗೆ ಸೇರಿ ಇದು ಪ್ರೋಗ್ರಾಮ್ ಇನ್ನೂ ಒಂದು 100 ವರ್ಷನ 1000 ವರ್ಷನ ಕಂಟಿನ್ಯೂ ಮಾಡಲಿ. ಜೈ ಹಿಂದ್, ಥ್ಯಾಂಕ್ ಯು. ಏರ್ಪಡಿಸಲಾದ ಕ್ರೀಡಾಕೂಟದಲ್ಲಿ ವಿಜೇತರ ವಿವರಗಳು ಈ ರೀತಿ ಇವೆ. ಕೆಸರುಗದ್ದೆ ಓಟ 1ನೇ ತರಗತಿ ಡಿಂಪನ ಪ್ರಥಮ, ದ್ವಿತೀಯ ಮರಿಯಂ ಫಲೀಲ್. ಈ ಒಂದು ಬಹುಮಾನವನ್ನ ಶ್ರೀಯುತ ಇಬ್ರಾಹಿಂ ಕೋಡಿಜಾಲ್ ಸರ್ ಇವರು ಡಿಂಪನ ಪ್ರಥಮ ಕೈ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿ ಆಶೀರ್ವದಿಸಿ. ಸಣ್ಣ ಪುಟಾಣಿ ಮಕ್ಕಳ ದೊಡ್ಡ ಸಾಧನೆ.
ಮರಿಯಂ ಫಲೀಲ್. ಎರಡನೇ ತರಗತಿ ಮತ್ತು ಮೂರನೇ ತರಗತಿ ಇದು. ಶಾಹಿನ್ ಇಜುದ್ದೀನ್ ಪ್ರಥಮ, ಕುಮಾರ್ ದ್ವಿತೀಯ, ಶಾಹಿನ್ ಇಜುದ್ದೀನ್ ಕುಮಾರ ತೃತೀಯ, ಮೊಹಮ್ಮದ್ ಇಯಾಸ್. ಹುಡುಗಿಯರ ವಿಭಾಗದಲ್ಲಿ ಫಾತಿಮಾ ಅನ್ಶಿಫಾ, ಶಾಹಿನ್ ಇಜುದ್ದೀನ್ ಕುಮಾರ ತೃತೀಯ, ಮೊಹಮ್ಮದ್ ಇಯಾಸ್. ವಿದ್ಯಾರ್ಥಿಗಳು ಆದಷ್ಟು ಬೇಗ ಬಹುಮಾನವನ್ನು ತೆಗೆದುಕೊಂಡು ಹೋಗಿ ಕೇಳಿಕೊಳ್ತಾ ಇದ್ದೇವೆ. ಹುಡುಗಿಯರ ವಿಭಾಗದಲ್ಲಿ ಫಾತಿಮಾ ಅನ್ಶಿಫಾ ಪ್ರಥಮ ಇದ್ದಾರ. ದ್ವಿತೀಯ ಫಾತಿಹಾ. ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ಹುಡುಗರ ವಿಭಾಗ ಅಹಮ್ಮದ್ ಮಿದ್ಲಾಲ್ ಪ್ರಥಮ, ದ್ವಿತೀಯ ಮೊಹಮ್ಮದ್ ಆಶಿಕ್, ತೃತೀಯ ಸೂರ್ಯ. ಹುಡುಗಿಯರ ವಿಭಾಗದಲ್ಲಿ ಹಲಿಮತ್ ರಾಫಿಯಾ ಪ್ರಥಮ, ದ್ವಿತೀಯ ಲಿಖಿತ್, ತೃತೀಯ ಅಫ್ರೀನಾ. ಯಾವುದರಲ್ಲಿ ಲಿಖಿತ ದ್ವಿತೀಯ. ವಿದ್ಯಾರ್ಥಿಗಳನ್ನು ಆದಷ್ಟು ಚಪ್ಪಾಳೆಯ ಮುಖಾಂತರ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. 6ನೇ ಮತ್ತು 7ನೇ ತರಗತಿ ಹುಡುಗರ ವಿಭಾಗ ಮೊಹಮ್ಮದ್ ಹರ್ಷ್ ಪ್ರಥಮ, ದ್ವಿತೀಯ ಶಿವಪ್ರಸಾದ್, ತೃತೀಯ ಪ್ರೀತಮ್. ಹುಡುಗಿಯರ ವಿಭಾಗ ಶಿಖಾ ಡಿ ಗಟ್ಟಿ ಪ್ರಥಮ, ದ್ವಿತೀಯ ಶಾರುಫ್ ಫಾತಿಮಾ, ತೃತೀಯ ಖತೀಜತ್ ಹಿಫಾ. ಇದೀಗ ತಪ್ಪಂಗಾಯಿ ಒಂದು ಸ್ಪರ್ಧೆ ಅಂತ ಇತ್ತು. ಅದರಲ್ಲಿ ಹುಡುಗಿಯರು ಶಿಫಾಲಿ, ಹುಡುಗರು ಹುಡುಗಿಯರ ವಿಭಾಗ ಶಿಫಾಲಿ ಪ್ರಥಮ, ಹುಡುಗರಲ್ಲಿ ಮನ್ವಿತ್ ದ್ವಿತೀಯ. ಮುಂದಿನ ಬಹುಮಾನವನ್ನು ಶ್ರೀಯುತ ರವೀಂದ್ರ ಸರ್ ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದು ಯಾವುದ್ರಲ್ಲಿ ಆಯ್ತಲ್ಲ, ಗಿಡ ಮರ ಬಳ್ಳಿ ಗುರುತಿಸುವುದು. ಇದರಲ್ಲಿ 4ನೇ ತರಗತಿ ಪ್ರಥಮ ಮುನವರ್ ಆಲಿ, ದ್ವಿತೀಯ ತ್ವಾಹಿಯಾ, ತೃತೀಯ ಮನ್ವಿತಾ. ಅವು 5ನೇ ತರಗತಿ ಕೀರ್ತನ್ ಪ್ರಥಮ, ಇಲ್ಲ ಅದೇ ಹರ್ಷಿತಾ ದ್ವಿತೀಯ, ಹರ್ಷಿತ್. ಪ್ರಥಮ ಹರ್ಷಿತಾ, ತೃತೀಯ ಅಲ್ ಅನೂದು. 6ನೇ ತರಗತಿ ಶಿಖಾ ಡಿ ಗಟ್ಟಿ ಪ್ರಥಮ, ಮೇಘಶ್ರೀ ದ್ವಿತೀಯ, ಅಗ್ರತ್ವಿಕ್ ತೃತೀಯ. 7ನೇ ತರಗತಿ ಮೋಕ್ಷ ಪ್ರಥಮ, ಆಕಾಶ್ ದ್ವಿತೀಯ, ಹಸ್ಮಿಯಾ ರಿಜಾನಾ ತೃತೀಯ. ಬಲ್ಲೆ ರಿಲೇ ಸ್ಪರ್ಧೆಯಲ್ಲಿ ಹುಡುಗರು ಶಿವಪ್ರಸಾದ್ ಮತ್ತು ತಂಡ ಪ್ರಥಮ, ಮೊಹಮ್ಮದ್ ಹರ್ಷ್ ಮತ್ತು ತಂಡ. ಹೈಸ್ಕೂಲ್ ವಿಭಾಗ 8ನೇ ತರಗತಿ ದೀಕ್ಷಿತಾ ಆರ್ ಪ್ರಥಮ, ಶಿವಾನಿ ಎಸ್ ದ್ವಿತೀಯ, ಧನ್ಯಶ್ರೀ ತೃತೀಯ. 9ನೇ ತರಗತಿ ದೀಕ್ಷಾ ಪ್ರಥಮ, 9ನೇ ತರಗತಿಯಲ್ಲಿ ದೀಕ್ಷಾ ಪ್ರಥಮ, ಯಶಸ್ವಿನಿ ದ್ವಿತೀಯ, ಪ್ರಜ್ಞಾ ತೃತೀಯ. ಶಟಲ್ ಬ್ಯಾಡ್ಮಿಂಟನ್ ಸಿಂಗಲ್ಸ್ ಮೊಹಮ್ಮದ್ ಅಶ್ರಫ್ ಪ್ರಥಮ, ಕಿರಣ್ ರಾಜ್ ಗಟ್ಟಿ ದ್ವಿತೀಯ. ಶಟಲ್ ಬ್ಯಾಡ್ಮಿಂಟನ್ ಡಬಲ್ಸ್ನಲ್ಲಿ ಮುಸ್ತಫ್ ಆರ್ ಶಾಜ್ ದ್ವಿತೀಯ, ಅಶ್ರಫ್ ನೌಷದ್. ಯಶ್ವಿ ಮೋಕ್ಷ ಆಕಾಶ್.
ಭಕ್ತಿಗೀತೆ ಸ್ಪರ್ಧೆ ಪ್ರಥಮ ಕಿರಣ್ ಕುಮಾರ್, ದ್ವಿತೀಯ ಶ್ರೀವತ್ಸ, ತೃತೀಯ ರಾಹುಲ್. ಭಕ್ತಿಗೀತೆಯಲ್ಲಿ ಪ್ರಥಮ ಕಿರಣ್ ಕುಮಾರ್, ದ್ವಿತೀಯ ಶ್ರೀವತ್ಸ. ಮುಂದಿನ ಬಹುಮಾನವನ್ನು ಸದಾಶಿವ ಸರ್ ಅವರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ರಾಹುಲ್ ಆಯ್ತಾ? ಇದು ಮತ್ತೊಂದು ಸ್ಪರ್ಧೆ ಮಾಯಾಜಾಲ ಜಾಲ ಅಂತೇಳಿ, ಇದರಲ್ಲಿ ಸದಾನಂದ ಪ್ರಥಮ, ಶಿವಪ್ರಸಾದ್ ದ್ವಿತೀಯ. ಪುಟಾಣಿ ಕೃಷ್ಣ ಸ್ಪರ್ಧೆಯಲ್ಲಿ ಪ್ರಥಮ ತನ್ವಿಕಾ, ದ್ವಿತೀಯ ರಿಷಿವ್ ಧ್ಯಾನ್, ತೃತೀಯ ತನ್ಮಯಿ. ಮುಂದಿನ ಬಹುಮಾನವನ್ನು ಸುರೇಂದ್ರ ರೈ ಸರ್ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ರಾಧಾಕೃಷ್ಣ ಸ್ಪರ್ಧೆ ನಿಶ್ಮಿತಾ BS ರೈ ಮತ್ತು ನನ್ಯ ಶೇಖರ್ ಇವರು ಪ್ರಥಮ, ಬಿ ಮತ್ತು ಪುಣ್ಯಶ್ರೀ, ತೃತೀಯ ಶಿಖಾ ಗಟ್ಟಿ ಮತ್ತು ಧನ್ವಿತಾ. ಇದೀಗ ಎಲ್ಲರೂ ಪ್ರೋತ್ಸಾಹಕರ ಒಂದು ಬಹುಮಾನ ನೀಡಲಿಕ್ಕಿದ್ದೇವೆ. ಕೃಷ್ಣ ವೇಷದಲ್ಲಿ ಭಾಗವಹಿಸುವ ಎಲ್ಲ ಮಕ್ಕಳಿಗೆ ಆದಷ್ಟು ಬೇಗ ಬಂದು ಸ್ವೀಕರಿಸಿಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಮುದ್ದು ಕೃಷ್ಣ, ಈ ಒಂದು ಯುವಕ ಸಂಘ ತಮ್ಮ ಧ್ಯೇಯ ಉದ್ದೇಶಗಳನ್ನು ಯಾವ ರೀತಿ ಸಮಾನತೆಯಿಂದ ಒಂದು ಅಭಿವೃದ್ಧಿಗಾಗಿ, ದೇಶದ ಪ್ರಗತಿಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮವನ್ನು 20 ವರ್ಷಗಳ ಕಾಲ ನಿರೂಪಿಸ್ತಾ ಬರ್ತಾ ಇದ್ದಾರೆ. ಅದೇ ರೀತಿ ಯಾವ ರೀತಿ ಪ್ರತಿಯೊಂದು ಮಕ್ಕಳಿಗೆ ಬಹುಮಾನವನ್ನು ಸಹ ಸಮಾನತೆಯಿಂದ ವಿತರಿಸಿದ್ದಾರೆ. ಖಂಡಿತ ನನಗೆ ತುಂಬ ಸಂತೋಷ. ನಾನು ಸಹ ಒಬ್ಬ ಗ್ರಾಮೀಣ ವಿದ್ಯಾರ್ಥಿಯಾಗಿ ಈ ಒಂದು ಶಾಲೆಯ ಸಂಬಂಧ ನನಗೆ ಹಲವಾರು ಸಂದರ್ಭಗಳಲ್ಲಿ ಒಂದು ಅವಿಸ್ಮರಣೀಯವಾಗಿ ದೊರೆತಿದೆ. ಪ್ರಥಮವಾಗಿ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳು. ಎಲ್ಲ ರೀತಿಯ ಕಾರ್ಯಕ್ರಮಗಳು ಒಂದು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಸೊಡಗನ್ನು ತುಂಬತಕ್ಕಂಥ ಎಲ್ಲ ಮೌಲ್ಯ ವರ್ಧನೆಯಲ್ಲಿ, ಅದೇ ರೀತಿ ಒಂದು ಉತ್ತಮ ಯುವಕರಿಗೆ ಈ ಒಂದು ಪರಿಸ್ಥಿತಿಯಲ್ಲಿ ಯುವಕರಿಗೆ ಒಂದು ಪ್ರೇರೇಪಣೆಯನ್ನು ನೀಡ್ತಕ್ಕಂಥ ಈ ಸಂಘ ಒಳ್ಳೆಯ ಉತ್ತಮ ಕಾರ್ಯವನ್ನು ನಿರ್ವಹಿಸ್ತಿದೆ. ಖಂಡಿತ ನಾವು ಮೆಚ್ಚತಕ್ಕಂಥದ್ದು. ಭಗವಂತನ ಆಶೀರ್ವಾದದಿಂದ ಶ್ರೀಕೃಷ್ಣ ಪರಮಾತ್ಮ
ಈ ನೆಲದಲ್ಲಿ ಜನ್ಮವನ್ನು ತಾಳದಿದ್ದರೆ ಯಾವ ಪರಿಸ್ಥಿತಿ ಬರ್ತಿತ್ತು ಅಂತ ನಾವು ಊಹಿಸಬೇಕು. ಕಷ್ಟ ಕಾರ್ಪಣ್ಯದಲ್ಲಿ ಬೆಳೆದಂಥ ಪರಮಾತ್ಮ ಅವತಾರವನ್ನು ಎತ್ತಿ ಕರ್ಮಣ್ಯೇ ವಾಧಿಕಾರಸ್ತು ಮಹಾಬಲೇಶು ಕದಾಚನ ಅಂದರೆ ನಮ್ಮ ಕರ್ತವ್ಯ ಪ್ರಜ್ಞೆ, ಕರ್ಮ, ಕಾಯಕವೇ ಕೈಲಾಸ ಅದನ್ನು ಒಂದು ಮಾಡಿಬಿಟ್ರೆ ಭಗವಂತನ ಲಾಭ ನಷ್ಟ ಸೋಲು ಗೆಲುವು ಎಲ್ಲ ಅವನು ಬಿಟ್ಟಿತ್ತಷ್ಟೆ. ಈ ಒಂದು ಸಂದೇಶ ಮಾರ್ಗದರ್ಶನ ಖಂಡಿತ ಇರೋದ್ರಿಂದಲೇ ನಮ್ಮ ಸಂಸ್ಕೃತಿ ಇನ್ನೂ ಸಹ ಒಂದು ಸಹಕಾರ ಮನೋಭಾವನೆಯಿಂದ, ಸಹನೆಯಿಂದ, ಸಂತೋಷದಿಂದ, ನೆಮ್ಮದಿಯಿಂದ ಈ ಒಂದು ಜಗತ್ತನ್ನು ನಾವು ನೋಡ್ತಾ ಇದ್ದೀವಿ. ಪ್ರಿಯ ಬಂಧುಗಳೇ, ನಮ್ಮ ಕಷ್ಟಗಳಿಗಿಂತ ಭಗವಂತನ ಕಷ್ಟ ಮಹದಷ್ಟಿತ್ತು. ಆ ಒಂದು ಪರಿಸ್ಥಿತಿಯಲ್ಲಿ ಆತನ ಜನನ ಘಟನೆಗಳನ್ನು ನೋಡಿದರೆ ಈಗ ಯಾವ ರೀತಿ ನಾವು ಮಕ್ಕಳಲ್ಲಿ ಪ್ರೀತಿಯ ಕಂದಮ್ಮಗಳಲ್ಲಿ ಪುಟ್ಟ ಕಂದಮ್ಮಗಳಲ್ಲಿ ಪ್ರೀತಿಯನ್ನು, ತಾಯಿಯ ಪ್ರೀತಿಯನ್ನು ಕಾಣ್ತೀವಿ. ಆ ರೀತಿ ನಂದ ಗೋಕುಲದಿಂದ ಹಸ್ತಿನಾಪುರಕ್ಕೆ ಆತನ ಒಂದು ಪ್ರವಾಹ, ನಂದ ಗೋಕುಲದಿಂದ ಹಸ್ತಿನಾಪುರಕ್ಕೆ. ಅದೇ ರೀತಿ ಕೊಳಲು ವಾದನದಿಂದ ಪಾಂಚಜನ್ಯಕ್ಕೆ ತನ್ನ ಸಂದೇಶ. ಅಂದರೆ ಈ ಒಂದು ಯುಗಗಳಲ್ಲಿ ಆತನ ಜೀವನ, ಶ್ರೀಕೃಷ್ಣ ಪರಮಾತ್ಮನ ಜೀವನ ಕಡಿಮೆ ಅವಧಿಯಲ್ಲಿದ್ದರೂ ಸಹ ಅದು ಒಂದು ಕಷ್ಟ ಕಾರ್ಪಣ್ಯದಲ್ಲಿ ಯಾವುದಕ್ಕೂ ಸಹ ಎದೆಗುಂದದೆ ತನ್ನ ಜೀವನ ಒಂದು ಸಮಾಜಕ್ಕೆ ಸಮರ್ಪಣೆಯಾಗಬೇಕು, ಸಹಕಾರ ಆಗಬೇಕು, ಉಪಚಾರ ಆಗಬೇಕು, ಉಪಕಾರ ಆಗಬೇಕು. ಆ ಒಂದು ಆದರ್ಶವನ್ನು ನಾವು ಖಂಡಿತ ದಯಪಾಲಿಸಿಕೊಂಡ್ರೆ ನಮ್ಮ ಸಮಾಜ ಉತ್ತಮವಾದ ಪ್ರಗತಿಯುತ ಸಮಾಜ. ಯಾವುದೇ ಒಂದು ಊಹಿಸಲಸದಳವಾದ ಅವಿತರವಾದ ವಿಶ್ಲೇಷಣೆಯುಳ್ಳ ಶ್ರೀಕೃಷ್ಣ ಪರಮಾತ್ಮನ ಹಲವಾರು ಘಟನೆಗಳು. ಪ್ರಥಮವಾಗಿ ಶ್ರೀಕೃಷ್ಣನ ಪ್ರೀತಿ ಇರಬಹುದು, ಶ್ರೀಕೃಷ್ಣನ ನಿರುಕ್ತಿ ಇರಬಹುದು, ಶ್ರೀಕೃಷ್ಣನ ಶಕ್ತಿ ಇರಬಹುದು, ಶ್ರೀಕೃಷ್ಣನ ಭಕ್ತಿ ಇರಬಹುದು, ಶ್ರೀಕೃಷ್ಣನ ತ್ಯಾಗ. ಅದಕ್ಕೆ ಒಂದು ಮಾತಿನಲ್ಲಿ ಶ್ರೀಕೃಷ್ಣಂ ಒಂದೇ ಜಗದ್ಗುರುಂ ಅಂತಂದರೆ ಭಗವಂತನ ಆಶೀರ್ವಾದ, ಆದೇಶ ಹಲವಾರು ಸಲ ನಮ್ಮನ್ನು ಬಡಿದೆಬ್ಬಿಸುತ್ತೆ ಕಷ್ಟ ಕಾರ್ಪಣ್ಯಗಳಲ್ಲಿ. ಆದರೆ ಆ ಒಂದು ಪರಮಾತ್ಮನ ಆಸರೆ, ಆದರ್ಶ ಈ ಸಮಾಜದಲ್ಲಿ ಇಲ್ಲದಿದ್ದರೆ ಏನಾಗುತ್ತಿತ್ತು ಅಂತ ನಾವು ಊಹಿಸಬೇಕು. ಆದ್ದರಿಂದ ಈ ಒಂದು ಸಂಘ ಹಲವಾರು ಯುವಕರ ಜೊತೆ, ಜನಗಳ ಜೊತೆ ಸಂಪರ್ಕ ಕಲಿಸಿಕೊಂಡು ಉತ್ತಮವಾದ ಕಾರ್ಯಕ್ರಮವನ್ನು ಪಾಲಿಸ್ತಾ ಇದೆ. ಖಂಡಿತ ನಾವು, ಏಕೆಂದರೆ ನಾನು ಸಹ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಬಡ ವಿದ್ಯಾರ್ಥಿಯಾಗಿ ನಮ್ಮಿಂದ ಏನೇ ಸಹಕಾರ ಬೇಕು ಆದಷ್ಟು ನಾವು ಖಂಡಿತ ನಿಮ್ಮ ಹಿಂದೆ ಇದ್ದೀವಿ ಅಂತ ಒಂದು ಭರವಸೆ ಹೇಳುತ್ತಾ, ನಮ್ಮನ್ನು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಯಾಗಿ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಒಂದು ನೌಕರಿಯಾಗಿ ಮಾಡ್ತಕ್ಕಂಥ ಅವಕಾಶವನ್ನು ಭಗವಂತ ನಾವು ಕಲ್ಪಿಸಿದ್ದಾರೆ. ಅದನ್ನು ನಾವು, ಏಕೆಂದರೆ ನಾವು ಬಂದ ಹಾದಿಯನ್ನು ಜ್ಞಾಪಿಸಿದರೆ ಮಾತ್ರ ನಮಗೆ, ಏಕೆಂದರೆ ಈ ಒಂದು ಪ್ರದೇಶ ನನಗೆ ಅನ್ನವನ್ನು ಕೊಟ್ಟಿದೆ, ನನಗೆ ನೀರನ್ನು ಕೊಟ್ಟಿದೆ, ನನ್ನ ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟಿದೆ. ನಾನು ಮರೆಯೋಕ್ಕೆ ಹೋಗಬಾರ್ದು. ಏಕೆಂದರೆ ನಾನು ಇಲ್ಲಿ ಈ ಪ್ರದೇಶದ NITK ಸುರತ್ಕಲ್ ವಿದ್ಯಾರ್ಥಿಯಾಗಿ ನಮ್ಮ ಮನೆಯವರಿಗೂ ಸಹ ಉದ್ಯೋಗ ಕೊಟ್ಟು ನನ್ನ ಮಕ್ಕಳಿಗೂ ಸಹ ಉತ್ತಮ ವಿದ್ಯಾಭ್ಯಾಸ ಕೊಟ್ಟಿದೆ ಅಂದರೆ ಖಂಡಿತ ಈ ಒಂದು ನೆಲವನ್ನು ನಾನು ಕಣ್ಣಿಗೆ ಒತ್ತಿಕೋಬೇಕು. ಏಕೆಂದರೆ ಅಂತಹ ಜನ, ಅಂತಹ ಸಂಸ್ಕೃತಿ, ಅಂತಹ ಪ್ರದೇಶ ಆಗಿರೋದ್ರಿಂದ ಅದನ್ನು ನಾವು ಖಂಡಿತ ಆಧರಣೀಯಾಗಿದ್ದೀನಿ, ನಾನು ಚಿರಋಣಿಯಾಗಿದ್ದೀನಿ. ನನ್ನಿಂದ ಯಾವ ಸಹಾಯ ಬೇಕು, ಯಾವಾಗಲಾದರೂ ಈ ಸಂಘ, ಈ ಒಂದು ಸಂಸ್ಥೆ ಮುಂದುವರಿಯೋದಕ್ಕೆ ನಾನು ಖಂಡಿತ ನನ್ನ ಹಸ್ತವನ್ನು ಚಾಚ್ತೀನಿ ಅಂತ ಈ ಒಂದು ಸಮಾರಂಭದ ಮೂಲಕ ನಾನು ಪ್ರಾರ್ಥಿಸ್ತಾ ಹೇಳ್ತೇನೆ. ಏಕೆಂದರೆ ಈ ಒಂದು ಸಂಘ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಉತ್ತಮವಾಗಿ ಸ್ಫೂರ್ತಿಯ ಎಡೆಯಲ್ಲಿ ಹಲವಾರು ಸಂಘ, ಏಕೆಂದರೆ ಅತ್ಯುತ್ತಮ ಹಿರಿಯ ಗಣ್ಯರ ಜೊತೆ ನಮ್ಮನ್ನು ಕೂರಿಸಿ ಸ್ವಾಗತಿಸಿದ ಜೊತೆಗೆ ಈ ಪ್ರದೇಶದ
ಜನಮೆಚ್ಚಿದ ನಾಯಕ, ಸರ್ಕಾರದ ಒಳ್ಳೆಯ ಪ್ರಥಮ ಪ್ರಜೆ, ಸಭಾಧ್ಯಕ್ಷರ ಜೊತೆ ನಮ್ಮನ್ನು ಕರೆಸಿ ಒಂದು ಸ್ವಾಗತವನ್ನು ನೀಡ್ತಾರೆ ಅಂದರೆ ಅದಕ್ಕಿಂತ ನಮಗೆ ಇನ್ನೇನು ಸಹ ಗೌರವ ಬೇಕು. ಏಕೆಂದರೆ ಆ ರೀತಿ ಸರಳ ಸಜ್ಜನಿಕೆಯ ಒಂದು ವ್ಯಕ್ತಿಯ ಜೊತೆ ನಮ್ಮನ್ನು ಸಹ ಒಂದು ಸಮಾನತೆಯಲ್ಲಿ ತೋರಿಸ್ತಾ ಇದ್ದೀರಂತ ಅಂದರೆ ಅದಕ್ಕಿಂತ ನಮಗೆ ಯಾವುದು ಬೇರೆ ಗೌರವ ಬೇಡ. ಖಂಡಿತ ನಾನು ಇದಕ್ಕೆ ಚಿರಋಣಿಯಾಗಿದ್ದ ಹೇಳುತ್ತಾ, ನಮ್ಮಿಂದ ಯಾವ ಸಹಕಾರ ಬೇಕು ಸದಾ ನಿಮ್ಮ ಪಾಲಿಗೆ ಇದ್ದೀನಿ ಅಂತ ಹೇಳುತ್ತಾ, ಆ ಶ್ರೀಕೃಷ್ಣ ಪರಮಾತ್ಮ ಈ ಸಮಾಜದಲ್ಲಿ ಈ ಸಂಘ ಯಾವ ರೀತಿ ಆಕಾಂಕ್ಷೆಗಳನ್ನು ತನ್ನಲ್ಲಿ ಇಡುತ್ತೆ, ಆ ರೀತಿ ನಮಗೆಲ್ಲರಿಗೂ ಒಳ್ಳೆಯ ಸಂತೋಷ, ನೆಮ್ಮದಿ, ಶಾಂತಿ ನೆಲೆಸಲೆಂದು ಮತ್ತೊಮ್ಮೆ ಶ್ರೀಕೃಷ್ಣ ಪರಮಾತ್ಮನ ಬೇಡಿಕೊಳ್ಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಸುಮಾರು 15 ವರ್ಷಗಳ ಹಿಂದೆ ನಾನು ಇದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಅವತ್ತು ಯಾವ ಸರ್ವಧರ್ಮೀಯರು ಆಚರಿಸಿದಂಥ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮ ಇವತ್ತಿಗೂ ಅದೇ ರೀತಿ ಭಾಳ ವಿಜೃಂಭಣೆಯಿಂದ ನಡೀತಿದೆ. ಭಾಳ ಸಂತೋಷ ಆಗ್ತಾಯಿದೆ. ಅವತ್ತು ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಆ ಮೊಸರುಗುಡಿಕೆಯ ಯಾತ್ರೆ ನಡೀತಾ ಹೋಗುವಾಗ ಎಲ್ಲ ಸಮಾಜದವರು ಕೂಡ ಇದ್ದರು ಆ ಯಾತ್ರೆಯಲ್ಲಿ. ಸುಮಾರು 6:30-7 ಗಂಟೆಗೆ ಆ ಯಾತ್ರೆ ಇಲ್ಲಿಂದ ಹೋಗ್ತಾ ಇತ್ತು. ನಾನು ಆವತ್ತಿನ ನೆನಪನ್ನು ನೆನಪಿಸ್ಕೊಂಡಾಗ ಈಗಲೂ ಭಾಳ ಸಂತೋಷ ಆಗ್ತದೆ. ಈ ಯುವಕ ಸಂಘ, ಮಂಗಳ ಗ್ರಾಮೀಣ ಯುವಕ ಸಂಘ ಮೊಸರುಕೊಡಿಕೆ ಉತ್ಸವದಲ್ಲಿ ಎಲ್ಲರೂ ಭಾಗಿಯಾಗುವಂತೆ ಕೊಣಾಜೆಯ ಪ್ರತಿಯೊಬ್ಬ ಪ್ರಜೆ ಕೂಡ ಸರ್ವಧರ್ಮೀಯರನ್ನು ಕೂಡ ಸ್ವಾಗತ ಮಾಡಿಕೊಂಡು ಎಲ್ರಿಗೂ ಗೌರವ ನೀಡಿಕೊಂಡು ಉತ್ತಮ ಕಾರ್ಯಕ್ರಮದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡುವುದರ ಜೊತೆಗೆ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಅವರ ಪ್ರತಿಭೆಗಳನ್ನು ತೋರಿಸುವಂಥ ಅವಕಾಶ ಮತ್ತು ಹಿರಿಯರಿಗೆ ಕೂಡ ಪ್ರತಿಭೆಗಳನ್ನು ತೋರಿಸುವಂಥ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟು ಉತ್ತಮ ಕೆಲಸಗಳನ್ನು ಮಾಡ್ತಾ ಬಂದಿದೆ. ಈಗಾಗಲೇ ಹೇಳಿದ ಹಾಗೆ ಅನೇಕ ಪ್ರಶಸ್ತಿಗಳನ್ನು ಕೂಡ ಈ ಮಂಗಳ ಗ್ರಾಮೀಣ ಯುವಕ ಸಂಘ ಪಡೆದಿದೆ. ಡಾಕ್ಟರ್ ಇವರು ಅಭಿಷೇಕ್ ಶೆಟ್ಟಿ ಅವರು ಮಾತಾಡೋಕೆ ಹೇಳಿದರು. ನನಗೆ ಅವರ ಬಗ್ಗೆ ಭಾಳ ಗೌರವ ಇದೆ. ಅವರು ಎಷ್ಟು ದೊಡ್ಡ ಸರ್ಜನ್ ಆಗಿದ್ರು ಕೂಡ ತನ್ನ ತಂದೆಗೆ ತಲೆಬಾಗಿ ಈಗಲೂ ಅವರ ಗೌರವ ಸಲ್ಲಿಸ್ತಾ ಇದ್ದಾರೆ. ಭಾಳ ಹೆಮ್ಮೆ ಆಗ್ತಾ ಇದೆ. ಅಂಥ ವಿದ್ಯಾರ್ಥಿಗಳನ್ನು ಪಡೆದಂಥ ಇವರು, ಅವರ ತಂದೆ ತಾಯಿಯವರು ನಿಜವಾಗಿ ನನಗೆ ಭಾಳ ಹೆಮ್ಮೆ ಆಗ್ತಿದೆ. ಅವರ ತಂದೆ ಕಲ್ಮನ್ಕೋರು ವಾಜರಾಜ್ ಶೆಟ್ಟಿ ಅವರು ನನ್ನ ಭಾಳ ಆತ್ಮೀಯ ಫ್ರೆಂಡು. ಇವತ್ತು ಕೂಡ ಅವರು ಏನಾದರೂ ಮಕ್ಕಳಿಗೆ ಹೇಳೋದಿದ್ರೆ ಫೋನಲ್ಲಿ ಜೋರು ಮಾಡೇ ಮಾತಾಡುವಂಥದ್ದು. ಎಲ್ಲಿಯಾದರೂ ತಪ್ಪಿದ್ರೆ ಈಗಲೂ ಕೂಡ ಅವರು ಹೇಳ್ತಾ ಇದ್ದಾರೆ, ತಿದ್ದುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದನ್ನು ಎಷ್ಟು ಇದಿದ್ರು ಕೂಡ ಅದಕ್ಕೆ ಗೌರವ ಕೊಟ್ಟು ಅವರ ಮಕ್ಕಳು ಯಾವ ರೀತಿ ಅವರ ಹಿರಿಯವರನ್ನು ಇದು ಮಾಡ್ತಾ ಇದ್ದಾರೆ, ಗೌರವ ಕೊಡ್ತಾರೆ ಅಂತ ಹೇಳಿದರೆ, ಇಂಥ ಮಕ್ಕಳ ಮುಂದಿನ ಈ ನಮ್ಮಲ್ಲಿರ್ತಕ್ಕಂಥ ಮಕ್ಕಳು ಕೂಡ ಈ ರೀತಿಯ ಪ್ರಜೆಗಳಾಗಿರಬೇಕು. ಇದರಿಂದ ನಾವು ಪೇರೆಂಟ್ಸ್ ಆ ಮಕ್ಕಳಿಗೆ ಬೇಕಾದಂಥ ಸಿದ್ಧಾಂತಗಳನ್ನು, ತತ್ವಗಳನ್ನು ಅವರ ಅವರಿಗೆ ತಿಳಿಸುವಂಥ ವ್ಯವಸ್ಥೆ ನಾವೆಲ್ಲ ಮಾಡೋಣ ಅಂತ ಹೇಳಿಕೊಂಡು, ಮುಂದಿನ ಕೃಷ್ಣ ದೇವರ ಬಗ್ಗೆ ಪ್ರೊಫೆಸರ್ ಮಾತಾಡೋಕೆ ಭಾಳ ಚೆನ್ನಾಗಿ ಹೇಳಿದ್ದಾರೆ. ನಾವೆಲ್ಲರೂ ಕೃಷ್ಣದೇವರ ಆದರ್ಶ ತತ್ವಗಳನ್ನು ಅಳವಡಿಸಿಕೊಂಡು ಮುಂದಿನ ಜೀವನದಲ್ಲಿ ನಾವೆಲ್ಲ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಈ ಪರಿಸರದಲ್ಲಿ ಇನ್ನೂ ಉತ್ತಮ ರೀತಿಯಲ್ಲಿ ನಡೆಯುವಂತಾಗಲಿ, ಸರ್ವಧರ್ಮೀಯರು ಕೂಡ ಮುಂದಿನ ದಿನಗಳಲ್ಲಿ ಎಲ್ಲರೂ ಭಾಗವಹಿಸುವಂತೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಈ ಸಮಾರಂಭದಲ್ಲಿ ಭಾಗವಹಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪ್ರತಿಯೊಬ್ಬ ಇಲ್ಲಿಯ ಪದಾಧಿಕಾರಿಗಳಿಗೂ, ನಾಗರಿಕ ತಮಗೆಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್ ಎನ್ನುವಂಥ ಆಶಯದೊಂದಿಗೆ ನಮ್ಮ ಈ ಸನ್ಮಾನ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಈ ಸನ್ಮಾನಕ್ಕೆ ಕೈ ಜೋಡಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಕ್ಕಳು, ಇಷ್ಟು ಜನ ಮಕ್ಕಳಿದ್ದೀರಿ, ಸಣ್ಣ ಮಕ್ಕಳ ದೊಡ್ಡ ಸಾಧನೆ. ದೂರದ ಕೈ ಚಪ್ಪಾಳೆ ಬಿಡಿ ನೋಡು. ಪಂಚಾಯತ್ ಸದಸ್ಯೆಯಾಗಿ ಕೂಡ ಅವರು ತನ್ನ ವಾರ್ಡಲ್ಲಿ ಮತ್ತು ಗ್ರಾಮದಲ್ಲಿ ತನ್ನಿಂದ ಆದಷ್ಟು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಇವತ್ತು ನಾವು ಗ್ರಾಮ ಗೌರವವನ್ನು ಕೊಡ್ತಾ ಇದ್ದೇವೆ. ಅವರನ್ನು ಎಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಮೂಸಾ ಇವರು ಕೂಡ ಮೀನಿನ ವ್ಯಾಪಾರ ಮಾಡುವುದರೊಂದಿಗೆ ಏನು ತುಳಿತಕ್ಕೊಳಗಾದ ಬಡ ಜನರಿದ್ದಾರೋ ಅವರಿಗೆ ಕಷ್ಟ ಕಾಲದಲ್ಲಿ ರಿಕ್ಷಾದಲ್ಲಿ ಮೀನಿನ ವ್ಯಾಪಾರ ಮಾಡುವುದರೊಂದಿಗೆ ಏನು ಬಡತನದಲ್ಲಿರುವಂಥ ಸಮಾಜದ ತುಳಿತಕ್ಕೊಳಗಾದವಂಥ ಗುರುತಿಸಿ ಅವರ ಮನೆಗೆ ಹೋಗಿ ಅವರಿಗೆ
ಹಿರಿಯರಿಂದ ಭಿಕ್ಷೆ ಬೇಡಿ ಅವರು ಇನ್ನೊಬ್ಬರಿಗೆ ನೀಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಕೊರೋನಾ ಸಂದರ್ಭದಲ್ಲಿ ಕೂಡ ಅವರು ಬಹಳಷ್ಟು ಜನರು ನಮ್ಮೊಟ್ಟಿಗೆ ಕೊರೋನಾ ವಾರಿಯರ್ಸ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಅವರನ್ನು ಕೂಡ ಈ ಒಂದು ವೇದಿಕೆಯಲ್ಲಿ ಸನ್ಮಾನ ಮಾಡ್ತಾ ಇದ್ದೇವೆ. ಅದೇ ರೀತಿ ಆಲ್ವಿನ್ ಡಿಸೋಜಾ ಇವರು ಕೂಡ ಕೆಥೋಲಿಕ್ ಸಭಾದ ಅಧ್ಯಕ್ಷರಾಗಿ ಇದ್ದರೂ ಕೂಡ ಕೊರೋನಾ ಸಂದರ್ಭದಲ್ಲಿ ಅವರು ಬಹಳಷ್ಟು ಜನರಿಗೆ ತನ್ನಿಂದಾದಷ್ಟು ಸೇವೆಯನ್ನು ಮಾಡಿದ್ದಾರೆ. ಅವರು ಕೂಡ ಈಗಲೂ ಅವರೊಂದು ಸಂಸ್ಥೆಯನ್ನು ನಡೆಸಿಕೊಂಡು ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನ ಮಾಡುವುದರೊಂದಿಗೆ ಎಲ್ಲ ಜಾತಿ ಧರ್ಮದವರಿಗೆ ಸಹಕಾರ ಪ್ರೋತ್ಸಾಹ ಕೊಡುವಂಥ ಶ್ರೀಯುತ ಆಲ್ವಿನ್ ಡಿಸೋಜರವರಿಗೆ ಕೂಡ ಈ ಎಲ್ಲ ಸಂಸ್ಥೆಗಳ ಪರವಾಗಿ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಅಭಿನಂದನೆಗಳು. ನಿಮ್ಮ ಮೂವರ ಕಾರ್ಯವೈಖರಿ ಮತ್ತು ನೀವು ಸಮಾಜಕ್ಕೆ ನೀಡಿರುವಂತಹ ಸೇವೆ, ಕೊರೋನಾ ಮಹಾಮಾರಿಯಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಸಹ ಇಡೀ ವಿಶ್ವ 2 ವರ್ಷಗಳ ಕಾಲ ಮಲಗಿದ್ದಾಗ ನೀವು ಎಚ್ಚರಗೊಂಡು ಜನರ ಸೇವೆಯನ್ನು ಮಾಡಿದ್ದಕ್ಕಾಗಿ ನಮ್ಮೆಲ್ಲರ ಒಂದು ಕೈಚಪ್ಪಾಳೆಯ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಇದ್ದೇವೆ. ಅಭಿನಂದನೆಗಳು. ನಿಮ್ಮ ಸಮಾಜ ಸೇವೆ ಇದೇ ರೀತಿ ಮುಂದುವರಿಯಲಿ. ನಿಮ್ಮಿಂದಾದಂತಹ ಸಹಾಯ ಹಸ್ತವನ್ನು ಸಮಾಜಕ್ಕೆ ನೀಡಿ ಎನ್ನುವಂತಹ ಆಶಯದೊಂದಿಗೆ ನಮ್ಮ ಈ ಸನ್ಮಾನ. ಅಚ್ಯುತ ಗಟ್ಟಿಯವರು ಮಂಗಳ ಗ್ರಾಮೀಣ ಯುವಕ ಸಂಘದ ಅಧ್ಯಕ್ಷರಾಗಿ ಬಹಳ ಅತ್ಯುತ್ತಮ ಜನಸೇವೆ ಮಾಡಿ ಪ್ರಶಸ್ತಿಯನ್ನು ಕೂಡ ಗಳಿಸಿದ್ದಾರೆ. ಈ ಮಂಗಳ ಗ್ರಾಮೀಣ ಯುವಕ ಸಂಘ ಕೂಡ ಪ್ರಶಸ್ತಿ ಗಳಿಸಿದೆ. ಅದರ ಸ್ಥಾಪಕ ಅಧ್ಯಕ್ಷರಾಗಿ ಅಬ್ದುಲ್ ರಹಮಾನ್ ಕೋಡ್ಜಾಲ್ರವರು, ಆ ಬಳಿಕದ ಅಧ್ಯಕ್ಷರಾಗಿ ಅಚ್ಯುತ್ ಗಟ್ಟಿಯವರು, ನಂತರ ಅಧ್ಯಕ್ಷರಾಗಿ ಕೆ ಅಬ್ದುಲ್ ನಾಸಿರ್ ಅವರು, ಈಗಿನ ಪ್ರಸಕ್ತ ಅಧ್ಯಕ್ಷರಾದಂಥ ಕೆ ಅಬ್ದುಲ್ ರಹಮಾನ್ರವರು, ಅವರು ಕೂಡ ಸರ್ವ ಧರ್ಮಗಳ ಪ್ರೀತಿಯನ್ನು ಗಳಿಸಿದ ವ್ಯಕ್ತಿಗಳಾಗಿದ್ದಾರೆ, ಯುವಕರಾಗಿದ್ದಾರೆ. ನಿಮ್ಮೆಲ್ಲ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಜನರನ್ನು ದ್ವೇಷ ಮಾಡುವಂಥ ಒಂದು ಸಂದರ್ಭದಲ್ಲಿ ಮಂಗಳ ಗ್ರಾಮೀಣ ಯುವಕ ಸಂಘ ಜನರನ್ನು ಪ್ರೀತಿ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಕಳೆದ 20 ವರ್ಷಗಳಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸರ್ವ ಧರ್ಮೀಯರನ್ನು ಕರೆದುಕೊಂಡು ಅವರು ಮಾಡ್ತಾ ಇದ್ದಾರೆ. ಇದು ಈ ದೇಶದ ಮಾದರಿ. ಯಾತಕ್ಕಂತ ಹೇಳಿದರೆ ಭಾರತದ ವಿಶಿಷ್ಟತೆ ಏನು ಅಂತ ಹೇಳಿದರೆ ವಿವಿಧತೆಯಲ್ಲಿ ಏಕತೆಯೇ ಭಾರತದ ಜೀವಾಳ. ಒಬ್ಬ ಆಂಗ್ಲ ವಿದ್ವಾಂಸ ನಮ್ಮ ಇಂಡಿಯಾದ ವಿದ್ವಾಂಸ ಅದಕ್ಕೆ ಹೇಳಿದಂತೆ, ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಇಂಡಿಯಾ? ಆಗ ಅವ್ರು ಹೇಳ್ತಾರೆ, ಯುನಿಟಿ ಇನ್ ಡೈವರ್ಸಿಟಿ ಈಸ್ ದ ಸ್ಪೆಷಾಲಿಟಿ ಆಫ್ ಇಂಡಿಯಾ. ಇದರ ಅರ್ಥ ವಿವಿಧತೆಯಲ್ಲಿ ನಾವು ಹಿಂದೂಗಳಿದ್ದೇವೆ, ಮುಸಲ್ಮಾನರಿದ್ದೇವೆ, ಕ್ರೈಸ್ತರಿದ್ದೇವೆ, ಜೈನರಿದ್ದೇವೆ, ಸಿಖ್ಖರಿದ್ದೇವೆ, ಬೇರೆ ಬೇರೆ ಧರ್ಮದವರಿದ್ದೇವೆ, ಬ್ರಾಹ್ಮಣರಿದ್ದೇವೆ, ದಲಿತರಿದ್ದೇವೆ, ಬಂಟರಿದ್ದೇವೆ, ಬಿಲ್ಲವರಿದ್ದೇವೆ. ಆದರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದೇ ಒಂದು ಅವರ ಕ್ಷೇತ್ರದಲ್ಲಿರ್ತಕ್ಕಂಥ ಹಿಂದೂಗಳಿಗೆ, ಮುಸಲ್ಮಾನರಿಗೆ, ಕ್ರೈಸ್ತರಿಗೆ, ಬ್ರಾಹ್ಮಣರಿಗೆ, ದಲಿತರಿಗೆ ಎಲ್ಲರಿಗೂ ಕೂಡ ಸಮಾನತೆಯಿಂದ ಸಹಾಯ ಮಾಡ್ತಾ ಬರುವ ಒಬ್ಬ ಜನನಾಯಕ. ಅದರಿಂದಾಗಿಯೇ ಇವತ್ತು ಈ ದೇಶದ ಸಂಸ್ಕೃತಿಗೆ ಪೂರಕವಾಗಿ ಅವರು ಕೆಲಸ ಮಾಡೋದ್ರಿಂದ ಅವರನ್ನು ಎಲ್ಲ ಧರ್ಮದವರು ಪ್ರೀತಿ ಮಾಡ್ತಾರೆ, ಎಲ್ಲ ಧರ್ಮದವರು ಅವರಿಗೆ ಮನ್ನಣೆ ಕೊಡ್ತಾರೆ. ಅವರು ಪ್ರಾಯದಲ್ಲಿ ನಮಗೆಲ್ಲ ಕಮ್ಮಿ ಇದ್ದರೂ ಕೂಡ ನಮಗೆ ಮಾದರಿಯಾಗಿ ಅವರು ಕೆಲಸವನ್ನು ಮಾಡಿ ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ಇಲ್ಲಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಗಳಲ್ಲಿ ನನ್ನ ವಿನಂತಿ, ನಾವು UT ಖಾದರ್ ಅವರಿಂದ ಬಹಳ ಕಲೀಲಿಕ್ಕಿದೆ. ಯಾತಕ್ಕಂತ ಹೇಳಿದರೆ ಒಬ್ಬ ಜನನಾಯಕ ಹೇಗಿರಬೇಕು ಅಂತ ಈ ರಾಜ್ಯಕ್ಕೆ ತೋರಿಸಿಕೊಟ್ಟವರು ಅವರು. ಒಬ್ಬ ಜನಸೇವಕನಾಗಿ, ಜನನಾಯಕರಾಗಿ, ಯಾವುದೇ ಧರ್ಮದ ನೆಲೆಯಲ್ಲಿ ತಾರತಮ್ಯವನ್ನು ಮಾಡದೆ ಬಹಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ್ದರಿಂದ ಇವತ್ತು ದೇವರ ಅನುಗ್ರಹ ಅವರಿಗೆ ಬಂದಿದೆ. ಈಗಾಗಲೇ ನಮ್ಮ ಉದ್ಘಾಟಕರು ಒಂದು ಮಾತು ಹೇಳಿದರು. ಒಂದು ಕಡೆ ಸರ್ವಜ್ಞ ಕವಿ ಹೇಳ್ತಾರೆ, ಒಬ್ಬ ವ್ಯಕ್ತಿ ಯಶಸ್ಸು ಗಳಿಸಬೇಕಿದ್ದರೆ ಗುರುಗಳಿಗೆ ಹಿರಿಯರಿಗೆ ಶಿರಬಾಗಿ ಎರಗಿದರೆ ಪದವಕ್ಕೂ ಪರಿಣಾಮವಕ್ಕೂ ಸರ್ವಜ್ಞ. ಇದರ ಅರ್ಥ ಏನು ಅಂತ ಹೇಳಿದರೆ, ಜನ್ಮ ನೀಡಿದ ತಂದೆ ತಾಯಿಗಳಿಗೆ, ವಿದ್ಯೆ ನೀಡಿದ ಗುರುಗಳಿಗೆ, ಪರಿಸರತಕ್ಕಂಥ ಹಿರಿಯ ವ್ಯಕ್ತಿಗಳಿಗೆ ಯಾರು ವಿಧೇಯರಾಗಿ ಬಾಳ್ತಾನೋ ಅವನಿಗೆ ದೇವರದೇ ಇರ್ತದೆ, ಅವನ ಈಹಪರ ವಿಜಯ ದೇವರಿಂದ ಆಗ್ತದೆ. ಆದ್ದರಿಂದ ಭಗವಂತನ ಸಹಾಯ ಇಲ್ಲದಿದ್ದರೆ ನಾವು ಎಲ್ಲೂ ಕೂಡ ವಿಜಯಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಾಗಿ ನಮ್ಮ UT ಖಾದರ್ ಅವರಿರ್ಬೋದು, ಅಚ್ಯುತ ಗಟ್ಟಿಯವರಿರ್ಬೋದು,
ಈಗಿನ ಯುವಕ ಮಂಡಲ ಎಲ್ಲ ಅಧ್ಯಕ್ಷರುಗಳು ಇರ್ಬೋದು, ಇವರೆಲ್ಲ ಜನಸೇವಕರಾಗಿ ಜನನಾಯಕರಾಗಿ ಆದವರು. ಆದ್ದರಿಂದ ನಾವು ಒಂದಾಗಿ ಈ ದೇಶದಲ್ಲಿರ್ತಕ್ಕಂಥ ವಿವಿಧತೆ ಏಕತೆಗೆ ಪೂರಕವಾಗಿ ಕೆಲಸ ಮಾಡೋಣ. ನಾವು ಹಿಂದೂಗಳಿರ್ಬೋದು, ಮುಸಲ್ಮಾನರಿದ್ದವರು, ಕ್ರೈಸ್ತರಿರ್ಬೋದು, ನಾವು ಎಲ್ಲರ ಹಬ್ಬಗಳಿಗೂ ಕೂಡ ಸಹಭಾಗಿಗಳಾಗಿ ಈ ದೇಶದ ಸಂಸ್ಕೃತಿಗೆ ಪೂರಕವಾಗಿ ಕೆಲಸ ಮಾಡೋಣ ಅಂತ ಹಾರೈಸಿ, ನಮಗೆ ಎಲ್ಲರಿಗೂ ಕೂಡ ದೇವರು ಒಬ್ಬನೇ ಇರುವುದು. ಆದ್ದರಿಂದ ಆ ಪರಮಾತ್ಮ ಭಗವಂತ ಅಲ್ಲಾಹು ನಮಗೆ ಪರ ವಿಜಯ ಗಳಿಸಲಿ ಕೊಡಲಿ ಅಂತಕ್ಕಂಥ ಪ್ರಾರ್ಥನೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭಾರತ್. ಕಂಡ ಅದ್ಭುತ ರಾಜಕಾರಣಿ, 5 ಬಾರಿ ಶಾಸಕರಾಗಿ ಎಲ್ಲರ ಮನೆಯವರಾಗಿ ಪ್ರೀತಿ ವಿಶ್ವಾಸ ಗಳಿಸಿ ನಮ್ಮನ್ನು ಹುರಿದುಂಬಿಸುತ್ತಾ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶನ ನೀಡುತ್ತಾ ಇವತ್ತು ನಮ್ಮ ಈ ಒಂದು ವೇದಿಕೆಗೂ ಯುಟಿ ಖಾದರ್ಗೂ ಬಹಳ ಅಪಾರ ನಂಟು. ಯಾವುದೇ ಒಂದು ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಆಗುವಾಗ ಅವರು ಎಲ್ಲಿದ್ದರೂ ಬಂದು ಮುಟ್ತಾರೆ. ಅವರನ್ನು ನಮ್ಮ ಎಲ್ಲ ಜಂಟಿ ಸಮಿತಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಅವರಿಗೆ ನಮ್ಮ ಅಚ್ಯುತಗಟ್ಟಿಯವರು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಅವರ ಇಲೆಕ್ಷನ್ ಸಂದರ್ಭದಲ್ಲಿ ನಾವೊಂದು ಮಾತನ್ನು ಹೇಳಿದ್ದೆವು, ಈ ಪ್ರದೇಶಕ್ಕೆ ನಿಮ್ಮಿಂದ ಬಹಳಷ್ಟು ನಮಗೆ ಕೆಲಸ ಆಗಬೇಕು, ಬಹುಶಃ ಕೆಲವನ್ನು ಮಾಡಿಕೊಟ್ಟಿದ್ದಾರೆ, ಇನ್ನು ಮುಂದಕ್ಕೆ ಮಾಡಲಿಕ್ಕಿದೆ. ಬಹುಶಃ ಶಾಲೆಯ ಬಗ್ಗೆ ಕೂಡ ನಾವು ಅವರಿಗೆ ಮನದಟ್ಟು ಮಾಡಿದ್ದೇವೆ. ಅದರಿಂದ ನುಡಿದಂತೆ ನಡೆದು ನಮ್ಮ ಊರಿಗೆ ಬಹಳಷ್ಟು ಪ್ರೋತ್ಸಾಹ ಕೊಟ್ಟಂಥ ಅವರು ಆದರ್ಶ ರಾಜಕಾರಣಿ. ಏನು ನಾವಿವತ್ತು ಶ್ರೀಕೃಷ್ಣನನ್ನ ಆದರ್ಶ ರಾಜಕಾರಣಿ ಅಂತ ಹೇಳ್ತೇವೋ, ಅದೇ ರೀತಿ ಖಾದರ್ ಅವರು ಕೂಡ ಆದರ್ಶ ರಾಜಕಾರಣಿಯಾಗಿ ಇಡೀ ದೇಶದಲ್ಲೇ ಕೂಡ ಗುರುತಿಸಿಕೊಂಡಂಥ ಒಬ್ಬ ಯುವ ರಾಜಕಾರಣಿ, ನಮ್ಮೆಲ್ಲರಿಗೂ ಚಿರಪರಿಚಿತರು, ನಮ್ಮೆಲ್ಲರಿಗೂ ನಮ್ಮ ಊರಿಗೆ ಬಹಳಷ್ಟು ಪ್ರೋತ್ಸಾಹ ಕೊಟ್ಟಂಥ ವ್ಯಕ್ತಿ ಅವರು ನಮ್ಮೊಂದಿಗಿದ್ದಾರೆ. ಅವರು ತಮ್ಮನ್ನು ಉದ್ದೇಶ ಮಾತಾಡಬೇಕಕ್ಕೆ ವಿನಂತಿ ಮಾಡ್ತಾ ಇದ್ದೇನೆ. ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ಪ್ರಪ್ರಥಮವಾಗಿ ಸರ್ವರಿಗೂ ಕೂಡ ಶ್ರೀ ಕೃಷ್ಣ ಜನ್ಮ ಅಷ್ಟಮಿ ಹಾಗೂ ಮೊಸರು ಕುಡಿಕೆಯ ಶುಭಾಶಯವನ್ನು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ಮಂಗಲ ಕ್ರೀಡಾಂಗ ಗ್ರಾಮೀಣ ಯುವಕ ಸಂಘ ಮತ್ತು ನಾಗಬ್ರಹ್ಮ ಪ್ರಗತಿಪರ ಸ್ವಸಹಾಯ ಸಂಘ ಕೆಳಗಿನ ಮನೆ ಕೊನಾಜೆ ಮೊಸರು ಕುಡಿಕೆ ಉತ್ಸವ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರನ್ನು ವಿಶೇಷವಾಗಿ ಅಭಿನಂದನೆ ಶುಭಾಶಯ ಇವತ್ತು ಸಲ್ಲಿಸ್ತೇನೆ. ಕಳೆದ 20 ವರ್ಷಗಳಿಂದ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತವಾಗಿ ಮೊಸರು ಕುಡಿಕೆ ಉತ್ಸವದ ಅಂಗವಾಗಿ ಬಹುಶಃ ಇವತ್ತು ಬೇರೆ ವಿದ್ಯಾರ್ಥಿನಿಯರಿಗೆ ಬಹುಶಃ ಅವರ ಪ್ರತಿಭೆಯನ್ನು ಹಂಚುವಂಥ ಬೇರೆ ಇವತ್ತು ಸ್ಪರ್ಧೆಗಳು, ಅದರ ಜೊತೆಯಲ್ಲಿ ಈ ಒಂದು ಗ್ರಾಮದಲ್ಲಿ ಆ ಒಂದು ತಮ್ಮ ಆ ಪ್ರತಿಭೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿ ಆ ಪ್ರಶಸ್ತಿ ಪಡೆದಂಥ ಗೌರವ ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಅದು ಇಡೀ ಈ ಒಂದು ಕೊಣಾಜೆ ಗ್ರಾಮದ ಸಂಸ್ಕೃತಿ ಮತ್ತು ಪಾರಂಪರೆಯನ್ನು ಬಲಿಷ್ಠವಾಗಿ ನೆಲೆ ನಿಲ್ಲುವಂತೆ ಮಾಡುತ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ಈ ರೀತಿಯ ಕಾರ್ಯಕ್ರಮ, ಅದು ಶ್ರೀಕೃಷ್ಣ ಜನ್ಮಾಷ್ಟಮಿ ಇರಲಿ, ಗಣೇಶೋತ್ಸವ ಇರಲಿ, ದಸರಾ ಇರಲಿ, ಎಲ್ಲ ಜಾತಿ ಎಲ್ಲ ಧರ್ಮದ ಕಾರ್ಯಕ್ರಮಗಳು ಕೂಡ ಬರೀ ನಾವು ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡೋದು ಮಾತ್ರ ಅಲ್ಲ, ಅದು ಯುವ ಜನಾಂಗರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಮ್ಮ ಮಣ್ಣಿನ ಸಂಸ್ಕೃತಿ ಮತ್ತು ಪರಂಪರೆಯನ್ನು ವರ್ಗಾಯಿಸುವಂಥ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಬಹುಶಃ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯ ಮತ್ತು ವಿದ್ಯಾರ್ಥಿಗಳು ಸಣ್ಣವರು ನಮ್ಮ ನಾಡಿನ ಪರಂಪರೆ, ಸಂಸ್ಕೃತಿ, ಆಚಾರ ವಿಚಾರಗಳು ನಾವು ಅರ್ಥ ಮಾಡಿಕೊಂಡು ಬರಬೇಕಾದ್ರೆ, ಅದನ್ನು ಬಹುಶಃ ಯುವ ಜನರಿಂದ ಯುವ ಜನರು ಮುಂದೆ ತಗೊಂಡು ಹೋಗಬೇಕಾದ್ರೆ ಈ ರೀತಿಯ ಕಾರ್ಯಕ್ರಮ ಮಾಡಿಕೊಂಡು ಅವರನ್ನು ಕೂಡ ಅದಕ್ಕೆ ಪರಿಚಯತನಾಗಿ ಮಾಡಿಸಿಕೊಂಡು ಅವರನ್ನು ಕೂಡ ಇದರಲ್ಲಿ ಇನ್ವಾಲ್ವ್ ಮಾಡಿದಾಗ ಇವತ್ತು ಇದನ್ನು ತಾವು ಮುಂದುವರಿಸ್ಕೊಂಡು ಹೋಗ್ತಿದ್ದೀರಿ. ಹಿರಿಯರು ಮಾಡಿದ್ದನ್ನು ಮುಂದಿನ ದಿನಗಳಲ್ಲಿ ಈ ಮಕ್ಕಳು ಅದನ್ನು ಮುಂದುವರಿಸಿಕೊಂಡು ಹೋಗುವಂತಹ ಒಂದು ಅವರಿಗೆ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂಥ ಒಂದು ಕಾರ್ಯಕ್ರಮ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ನಾನು ನಿಮ್ಮನ್ನು ವಿಶೇಷವಾಗಿ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ಬಹುಶಃ ಮೊಸರು ಕುಡಿಕೆ ಹಾಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿ ನಾವೆಂದೂ ಕೂಡ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದರೆ ಇದೆಲ್ಲ ನಮ್ಮ ಜೀವನದ ಒಂದು ಅಂಗ ಮತ್ತು ಭಾಗವಾಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗಂತಲ್ಲ, ಅತ್ಯಂತ ಸಣ್ಣದಿರುವಾಗಲೇ ಬಹುಶಃ ನಾವು ಅತ್ಯಂತ ಸಣ್ಣದಿರುವಾಗಲೇ ಈ ರೀತಿಯ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಕೂಡ ನಾವು ಭಾಗವಹಿಸುವುದು ಇದೆ. ಸಣ್ಣದಿಂದ ಪ್ರಾರಂಭ ಆಗಿ ಇವತ್ತಿನ ತನಕ ಕೂಡ ಬಹುಶಃ ಇವತ್ತು ನಮಗೆ ಅದು ಅಭ್ಯಾಸ ಆಗಿ ಇವತ್ತು ಬಿಟ್ಟಂಥ ವಿಚಾರ ಇವತ್ತು ಆಗಿದೆ. ಅದಕ್ಕಾಗಿ ಬೇರೆ ಕಾರ್ಯಕ್ರಮ ಯಾವುದೇ ಮೀಟಿಂಗ್ ಅದರಲ್ಲಿದ್ದರೂ ಕೂಡ ನಾವು ಯಾವಾಗಲೂ ಒಂದು ಹೇಳುವುದಿದೆ, ಈ ಒಂದು ದಿವಸ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ 2-3 ದಿವಸ, ಗಣೇಶೋತ್ಸವ, ದಸರಾ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮ ಸಂದರ್ಭದಲ್ಲಿ ಯಾವ ಮೀಟಿಂಗ್ ಕೂಡ ಇಲ್ಲ, ಎಲ್ಲ ನಾವು ಊರಲ್ಲೇ
ಇರ್ತೇವೆ, ಬೇರೆ ಎಲ್ಲಿಯೂ ಕಾರ್ಯಕ್ರಮ ಇಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳುವಂಥದ್ದು. ಈ ಸಲ ಕೂಡ ನಾನು ಹೇಳಿದ್ದೆ 5, 6, 7, 8 ಇಲ್ಲ, ಅದು ಮಂಗಳೂರಲ್ಲಿ ಇರುವಂಥದ್ದು. ಅಲ್ಲಿ ನಮಗೆ ಬೇರೆ ಬೇರೆ ಕಾರ್ಯಕ್ರಮ ಇದೆ, ಎಲ್ಲ 10 ತಾರೀಕಿನ ನಂತರ ಇಡಿ ಅಂತೇಳಿ. ಇವರು ಕರೆದಾಗ ನಾನು ಬರ್ತಂತ ಕೂಡ ಹೇಳಿದ್ದೆ. ನಿನ್ನೆ ಬೆಳಿಗ್ಗೆ ಅರ್ಜೆಂಟ್ ಫೋನ್ ಬರ್ತದೆ, ಅರ್ಜೆಂಟ್ ಬೆಂಗಳೂರಿಗೆ ಬರಬೇಕು, ಮೀಟಿಂಗ್ ಇದೆ ಅಂತೇಳಿ. ಇಲ್ಲಿ ನಾನು ಕಾರ್ಯಕ್ರಮಕ್ಕೆಲ್ಲ ಬರ್ತಂತ ಒಪ್ಪಿಯಾಗಿದೆ, ಅಷ್ಟೇ ಮೇಲೆ ನನಗೆ ಬಿಡಲಿಕ್ಕೂ ಆಗೋದಿಲ್ಲ. ಅಲ್ಲಿ ನನಗೆ ಅದು ಹೋಗದೆ ಕೂಡ ಉಪಾಯ ಇಲ್ಲ. ನಿನ್ನೆ ರಾತ್ರಿ 10 ಗಂಟೆಗೆ ಹೋಗಿ ಇವತ್ತು ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸಿ ಮತ್ತೆ 12ದ ಫ್ಲೈಟಲ್ಲಿ ಮತ್ತೆ ಇಲ್ಲಿ ಬರುವಂಥ ಅವಕಾಶವಾಗಿ ನಿಮ್ಮೊಟ್ಟಿಗೆ ಸೇರಿಸಲಿಕ್ಕೆ ಮಧ್ಯಾಹ್ನಕ್ಕೆ ಅದು ನಮ್ಮ ಜೀವನದಲ್ಲಿ ಅಷ್ಟು ಇವತ್ತು ಒಲಗಡಿಸಿಕೊಂಡು ಏನಾದರೂ ತಪ್ಪಿದರೆ ಏನೋ ಒಂದು ಮಿಸ್ ಆಗಿದೆ ಎಂಬ ಭಾವನೆ ನಮಗೆ ಇದು ಬರುವಂಥದ್ದು. ಅದು ಯಾಕೆಂದರೆ ಸಣ್ಣದಿಂದಲೇ ಇದರಲ್ಲಿ ಸಕ್ರಿಯವಾಗಿ ಬೇರೆ ಬೇರೆ ನಮ್ಮ ನೆರೆಕರ ಜೊತೆ ಇದರಲ್ಲಿ ಸಕ್ರಿಯವಾಗಿ ಇವತ್ತು ಭಾಗವಹಿಸುವಂಥ ಕಾರ್ಯಕ್ರಮ. ಈ ರೀತಿಯ ಕಾರ್ಯಕ್ರಮ ಎಲ್ಲ ಯುವ ಜನಾಂಗದ ಮತ್ತು ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂಥ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಶ್ರೀಕೃಷ್ಣ ಪರಮಾತ್ಮರವರ ಆದರ್ಶಗಳು ನಾನು ಹೇಳಬೇಕಂತ ಇಲ್ಲ. ಮಹಾಭಾರತವನ್ನು ಬಹುಶಃ ತಾವು ಸ್ವಲ್ಪ ಮಟ್ಟಿಗೆ ಓದಿದ್ರು ಕೂಡ ನನಗೆ ತಿಳಿದ ಮಟ್ಟಿಗೆ ಮತ್ತು ನಾನು ಸ್ವಲ್ಪ ಓದಿದ ಮಟ್ಟಿಗೆ ಮತ್ತು ಕೆಲವೊಂದು ಅದರ ತುಣುಕುಗಳು ನಾನು ಕೇಳಿದ ಮಟ್ಟಿಗೆ ಪ್ರತಿಯೊಂದು ನಿಮ್ಮ ಆ ಘಟನೆಯು ಈಗ ನಮ್ಮ ಜೀವನದ ವಸ್ತುಸ್ಥಿತಿಗೆ ಅನುಗುಣವಾಗಿ ಬೇಕಾಗುವಂಥ ಘಟನೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ಪ್ರತಿಯೊಂದು ವಿಚಾರ ಕೂಡ ನೀವು ತಗೊಳ್ಳಿ, ಪ್ರತಿಯೊಂದು ವಿಚಾರ ಕೂಡ ಪ್ರಸ್ತುತವಾದ ಸನ್ನಿವೇಶಕ್ಕೆ ನಮಗೂ ಕೂಡ ನಮ್ಮ ಜೀವನದ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ ಬೇಕಾಗುವಂಥ ಎಲ್ಲ ಮಾತುಗಳು ಕೂಡ ಇವತ್ತು ಸ್ಪಷ್ಟವಾಗಿದೆ. ಬಹುಶಃ ನನ್ನ ಕಚೇರಿಗೆ ಎಲ್ಲರೂ ಕೂಡ ಬಂದಿರ್ಬೋದು, ವಿಧಾನಸಭೆ ಕಚೇರಿಗೆ ಬರೆದವರು ಯಾರು ಬಹುತೇಕ ಎಲ್ಲ ಬಂದಿದ್ದೀರಿ. ನನ್ನ ಕಚೇರಿಯ ಹಿಂದಿನ ಒಂದು ಕಡೆ ಸಂವಿಧಾನ ಇದೆ, ಇನ್ನೊಂದು ಕಡೆ ಏನು ಬರೆದಿದ್ದೇನೆ ಅಂತ ಹೇಳಿದರೆ ಮಹಾಭಾರತದ ಗೀತೆಯ ಒಂದು ಸಾರ ಇದೆ. ಇದರಲ್ಲಿ ಒಂದು ಸಂವಿಧಾನ ಮತ್ತು ಯಾಕೆಂದರೆ ಈ ದೇಶದ ಸಂವಿಧಾನವು ಕೂಡ ಇದರ ಆಧಾರದಲ್ಲಿ ಇವತ್ತು ಅವಲಂಬಿತವಾಗಿದೆ. ಬಹುಶಃ ನೀವು ಒರಿಜಿನಲ್ ಸಂವಿಧಾನ ತೆಗೆದು ನೋಡಿದರೆ ವಿಚಾರಗಳು ಇರುವಂಥ. ಸೊ ಆದ ಕಾರಣ ಎಲ್ಲ ಕಾರ್ಯಕ್ರಮಗಳು ಯುವಕರಿಗೆ ಅತ್ಯಂತ ಅದನ್ನು ಅಳವಡಿಸಿಕೊಳ್ಳೋದು, ವಿದ್ಯಾರ್ಥಿ ಕೊಡೋದು ವಿಚಾರ ಕೊಡೋದಾಗಿದೆ. ಬಹುಶಃ ಕೊಣಾಜೆ ಅಂತ ಗ್ರಾಮದಲ್ಲಿ ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ಸೇರಿಕೊಂಡು ಒಂದು ರಾಷ್ಟ್ರೀಯ ಹಬ್ಬ ಥರ ಬಹುಶಃ ಇದನ್ನೊಂದು ದೊಡ್ಡ ಮಟ್ಟ ಉತ್ಸವವಾಗಿ ತಗೊಂಡು ಹೋಗುವಂಥ ಒಂದು ಕಾರ್ಯಕ್ರಮ ಎಲ್ಲ ಈ ಬೇರೆ ಬೇರೆ ಗ್ರಾಮಕ್ಕೆ ಕೂಡ ಇವತ್ತು ಮಾದರಿಯಾಗಂಥ ಕಾರ್ಯಕ್ರಮ ಇವತ್ತು ಆಗಿದೆ. ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಎಲ್ಲ ಗ್ರಾಮದವರು ಕೂಡ ಅತ್ಯಂತ ಸಂತೋಷದಿಂದ ಪ್ರೀತಿಯಿಂದ ಪರಸ್ಪರ ವಿಶ್ವಾಸದಿಂದ ಇರಬೇಕಾದ್ರೆ ಅದು ಕೊಣಾಜೆ ಅಂತ ಒಂದು ಗ್ರಾಮ ಇರಬೇಕು, ಮಂಗಳ ಗ್ರಾಮೀಣ ಅಂತ ಯುವಕ ಸಂಘ ಇರಬೇಕು. ಈ ಎಲ್ಲ ಜಾತಿ ಹಿರಿಯರು ಕಿರಿಯರು ಸೇರಿಕೊಂಡು ಸಕ್ರಿಯವಾಗಿ ಭಾವಿಸುವಂಥ ಪ್ರತಿಯೊಂದು ಮನೆ ಇದ್ದಾಗ ಪ್ರತಿಯೊಂದು ಗ್ರಾಮ ಕೂಡ ಅತ್ಯಂತ ಸಂತೋಷದ ಗ್ರಾಮವಾಗಿ ಪರಿವರ್ತನೆ ಆಗುವಂಥ ಕೆಲಸ ಇವತ್ತು ಆಗ್ತದೆ. ಅದಕ್ಕಾಗಿ ಇವತ್ತು ಅತ್ಯಂತ ಒಂದು ಶಾಂತಿಯ, ಅಭಿವೃದ್ಧಿಯ, ಸಮಾಧಾನದ ಊರು, ಯಾವುದೇ ಒಂದು ಸಣ್ಣ ಪುಟ್ಟ ಕಿರುಕುಳಿಲ್ಲದಂಥ ಊರು ಹೇಗೆ ಬಂದಿದೆ ಅಂದರೆ ಎಲ್ಲ ಹಿರಿಯರ ಆ ಒಂದು ವ್ಯಕ್ತಿತ್ವ ಎಲ್ಲನ್ನು ಸೇರಿಸಿಕೊಂಡು ಹೋಗುವಂಥ ಮನೋಭಾವ, ಈ ರೀತಿ ಎಲ್ಲ ಕಾರ್ಯಕ್ರಮ ಸರ್ವರು ಕೂಡ ಭಾಗವಹಿಸುವಂಥ ಮನೋಭಾವ, ಇದು ಬಹುಶಃ ಈ ಒಂದು ಗ್ರಾಮದ ಅತ್ಯಂತ ದೊಡ್ಡ ಶಕ್ತಿ. ಇದು ಬಹುಶಃ ಎಲ್ಲ ಗ್ರಾಮದಲ್ಲಿ ಕೂಡ ಬಂದು ನಿಲ್ಲಬೇಕಂತ ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ಆದಾಗ ನಾನು ಬಹುಶಃ ನಿಮಗೆ ದೀರ್ಘವಾಗಿ ನಾನು ಇವತ್ತು ಮಾತಾಡದೆ ಬಹುಶಃ ಎಲ್ಲ ಆ ತತ್ವ ಆದರ್ಶಗಳು ವ್ಯಕ್ತಿತ್ವ ಜೊತೆ ಯುವ ಜನಾಂಗ ಮತ್ತು ವಿದ್ಯಾರ್ಥಿಗಳು ತನ್ನ ವ್ಯಕ್ತಿತ್ವ ರೂಪಿಸಿಕೊಂಡು ಅತ್ಯಂತ ಸಂತುಷ್ಟವಾಗಿ ಅವರ ತಂದೆ ತಾಯಂದಿರ ಆಸ್ತಿ ಸಂಪದ ಜೊತೆಯಲ್ಲಿ ಜೊತೆಯಲ್ಲಿ ಈ ದೇಶ ಸಂಪತ್ತಾಗಿ ಮಾರ್ಪಡೋಂಥ ಕೆಲಸ ಇವತ್ತು ಆಗಲಿ, ಅದು ಆಗಬೇಕಂತ ಹೇಳಿ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ಭಾಗವಹಿಸಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಹೆತ್ತವರಿಗೆ ನಾನು ವಿಶೇಷವಾಗಿ ಹೆತ್ತವ್ರನ್ನ ಅಭಿನಂದಿಸೋದು. ಯಾಕೆಂತ ಹೇಳಿದರೆ ಈ ವಿದ್ಯಾರ್ಥಿಗಳು ಪಾಪ ಅವ್ರು ಏನು ಹೇಳಿದ್ರು ಕೂಡ ಕೇಳ್ತಾರೆ, ಅವ್ರು ಯಾವುದೋ ಪ್ರೋಗ್ರಾಮ್ ಹೋಗುವ, ಆದರೆ ಅವ್ರಿಗೆ ಹೆತ್ತವ್ರ ಸಹಾಯ ಮತ್ತು ಸಹಕಾರ ಮತ್ತು ಒಂದು ಸಮಯವನ್ನು ಮೀಸಲಿಡೋದು ಕೆಲಸ ತಾವು ಇವತ್ತು ಮಾಡಬೇಕು. ಆದ ಕಾರಣ ಇದೆಲ್ಲ ಹೆತ್ತವರಿಗೆ ಕೊಡೋದು ಸ್ವರ್ಣಾವಕಾಶ. ನಿಮ್ಮ ಮಕ್ಕಳ ಪ್ರತಿಭೆಯನ್ನು, ಮಕ್ಕಳ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲಿಕ್ಕೆ ನೀವು ಹೆತ್ತವರು ಸಂಪೂರ್ಣವಾದ ಸಹಕಾರ ಕೊಟ್ಟು ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿ ಕೊಡುವಂಥ ಕೆಲಸ ಇವತ್ತು ಆಗಬೇಕು. ಯಾಕೆಂತ ಹೇಳಿದರೆ ನಿಮ್ಮ ಮನೆಯ ಭವಿಷ್ಯ ಹೇಗಿದೆ ಅಂತ ನೋಡಬೇಕಾದ್ರೆ, ಮನೆಯ ಮಾಡುಗಳು ಸರಿ ಇದೆ ಅಂತ ನೋಡುವಂಥ ಅಗತ್ಯ ಇಲ್ಲ. ಮನೆ ಸೋರ್ತದ, ಮನೆಯಲ್ಲಿ ಕರೆಂಟ್ ಉಂಟಾ, ಮನೆಯಲ್ಲಿ ಟಿ ವಿ ಉಂಟಾ, ಮನೆ ನೆಲದಲ್ಲಿ ಮಾರ್ಬಲ್ ಹಾಕಿದ್ದಾರೆ, ಇದನ್ನು ನೋಡೋನೇನು ಅಗತ್ಯ ಇಲ್ಲ. ನಿಮ್ಮ ಮನೆಯ ಭವಿಷ್ಯ ಮತ್ತು ಕುಟುಂಬದ ಭವಿಷ್ಯ ಹೇಗಿದೆ ಅಂತ ನೋಡಬೇಕಾದ್ರೆ ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳ ಕಣ್ಣುಗಳನ್ನು ನೋಡಬೇಕಂತ. ನಿಮ್ಮ ಮಕ್ಕಳ ಕಣ್ಣುಗಳು ಪ್ರಕಾಶಿಸ್ತಿದ್ರೆ ಅದರ ಅರ್ಥ ನಿಮ್ಮ ಮನೆಯ ಮತ್ತು ಕುಟುಂಬದ ಭವಿಷ್ಯ ಕೂಡ ಅದು ಪ್ರಕಾಶಿಸ್ತಂತೇಳಿ.
ನಿಮಗೆಲ್ಲ ಸವಲತ್ತಿದ್ದು ನಿಮ್ಮ ಮಕ್ಕಳ ಕಣ್ಣುಗಳು ಡಿಮ್ ಆಗಿದ್ದರೆ ಅದರ ಅರ್ಥ ನಿಮ್ಮ ಮನೆಯ ಭವಿಷ್ಯ ಕೂಡ ಮುಂದೆ ಡಿಮ್ ಆಗ್ತದೆ ಅಂತೇಳಿ. ಆದ ಕಾರಣ ಯಾವುದೇ ಕಾರಣ ಕೂಡ ನಿಮ್ಮ ಮಕ್ಕಳ ಕಣ್ಣುಗಳನ್ನು ಡಿಮ್ ಆಗಲಿಕ್ಕೆ ಬಿಡಬಾರ್ದು. ನಿಮ್ಮ ಮಕ್ಕಳ ಕಣ್ಣುಗಳು ಯಾವಾಗಲೂ ಪ್ರಕಾಶಿಸ್ತಿರಬೇಕಾದ್ರೆ ಇಂಥೆಲ್ಲ ಕಾರ್ಯಕ್ರಮದಲ್ಲಿ, ಸಂಸ್ಕೃತ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಭಾಗವಹಿಸಿಕೊಂಡು ಅವರಿಗೆ ಬಹುಶಃ ನೀವು ಆ ಒಂದು ಪ್ರೋತ್ಸಾಹ ಕೊಟ್ಟು ನಿಮ್ಮ ಸಮಯನವರಿಗೆ ಮೀಸಲಿಟ್ಟು ಇದರಲ್ಲಿ ಭಾಗವಹಿಸೋ ಅವಕಾಶ ಮಾಡಿ ಕೊಟ್ಟರೆ ಅತ್ಯುತ್ತಮವಾದ ವ್ಯಕ್ತಿತ್ವ ಮೂಲಕ ದೊಡ್ಡ ಮತ್ತು ಯಶಸ್ಸಿಯ ಒಂದು ಗುಣ ಮುಖಾಂತರ ಬರುವಂಥ ಅವಕಾಶ ಖಂಡಿತವಾಗಿ ಇವತ್ತು ಆಗ್ತದೆ. ತಾಳ್ಮೆ, ಪ್ರೀತಿ, ವಿಶ್ವಾಸ, ಸೋದರತೆ ಇದನ್ನು ಮೈಗೂಡಿಸಿಕೊಂಡ ವ್ಯಕ್ತಿತ್ವ ಪ್ರತಿಯೊಬ್ಬರ ವ್ಯಕ್ತಿತ್ವ ಆಗುವಂಥ ಅವಕಾಶ ಇವತ್ತು ಆಗಲಿ. ಮತ್ತು ನಾನು ಇವತ್ತು ಬಹುಶಃ ನನ್ನನ್ನು ತಾವು ಪ್ರೀತಿಪೂರ್ವಕವಾಗಿ ಇವತ್ತು ಸನ್ಮಾನಿಸಲಿಕ್ಕೆ ಹೊರಟಿದ್ದೀರಿ. ಅದು ಬಹುಶಃ ಇದು ನನ್ನ ಕ್ಷೇತ್ರಕ್ಕೆ ಸಿಕ್ಕಿದಂಥ ಗೌರವ. ನೀವೆಲ್ಲ ಸೇರಿ ಶಕ್ತಿ ಮೀರಿ ದುಡಿದು ಪ್ರೋತ್ಸಾಹ ಕೊಟ್ಟು ನನ್ನನ್ನು ಶಾಸಕನಾಗಿ ಮಾತ್ರ ಅಲ್ಲ, ಈ ರಾಜ್ಯದ ಸಚಿವನಾಗಿ ಎಲ್ಲ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ಅವಕಾಶ ಇವತ್ತು ಮಾಡಿ ಕೊಟ್ಟಿದ್ದೀರಿ. ಆದ ಕಾರಣ ಇದರ ಗೌರವವನ್ನು ಉಳಿಸಿಕೊಂಡು ನಮ್ಮ ಜಿಲ್ಲೆ ಗೌರವ ತಂದುಕೊಟ್ಟಂಥ ವೈಕುಂಠ ಬಾಲಿಗರಿರಲಿ, KS ಹೆಗಡೆಯರಿರಲಿ, ಏನು ಗೌರವ ತಂದು ಕೊಟ್ಟಿದ್ದಾರೆ ಅದನ್ನು ಉಳಿಸಿಕೊಂಡು ಮುಂದುವರಿಸಿಕೊಂಡು ಹೋಗುವಂಥ ಒಂದು ಜವಾಬ್ದಾರಿ ಸಂಬಂಧದಲ್ಲಿ ನಿಮ್ಮನ್ನೆಲ್ಲರ ಕೂಡ ಆಶೀರ್ವಾದ ಸಹಕಾರಗಳನ್ನು ಬೇಡಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ಕೊಣಾಜೆ ಗ್ರಾಮದ ಈ ಮಣ್ಣಿನಲ್ಲಿ ನಿಮ್ಮ ಒಂದು ಗೌರವ ಮತ್ತು ಪ್ರೀತಿಪೂರ್ವಕ ಗೌರವ ಮತ್ತು ಜವಾಬ್ದಾರಿಯ ಒಂದು ಸನ್ಮಾನ ಕಾರ್ಯಕ್ರಮ ಅತ್ಯಂತ ಸಂತೋಷ. ಯಾಕಂತ ಹೇಳಿದರೆ ಇಲ್ಲಿಯ ಮಣ್ಣಿಗೆ ಒಂದು ದೊಡ್ಡ ಮಟ್ಟದ ಶಕ್ತಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಆವಾಗ ಕೂಡ ಹೇಳಿದ್ದೇನೆ, ನಮ್ಮ ಬಂಡಿ ಜಾತ್ರೆ ಆಗುವಂಥ ಪ್ರಸಾದ ಮಾಸ್ಟರ್ಗಳ ಬಲ ಚೆನ್ನಾಗಿ ಗೊತ್ತಿದ್ದೆ. ಬಂಡಿ ಜಾತ್ರೆ ಒಂದು ಆಗ್ತದೆ 2013ರಲ್ಲಿ ಬಂದಾಗ, ಅಲ್ಲ 18ರಲ್ಲಿ ಬಂದಾಗ, 18ರಲ್ಲಿ ಅಲ್ಲಿ ಯಾವ ಕೂಡ ರಾತ್ರಿ ಜಾತ್ರೆ, ನಾನು ಕೂಡ ಊರಾಗ 1 ಗಂಟೆ 2 ಗಂಟೆ ಪ್ರತಿ ಚುನಾವಣಾ ಸಂದರ್ಭವೇ. 18ರಲ್ಲಿ ಬಂದಾಗ ನಾನೆಲ್ಲ ನಮ್ಮ ಒಳಗೆ ಹೋಗಿ ಪ್ರಾರ್ಥನೆ ಮಾಡಿ ಹೊರಗೆ ಬಂದಾಗ 4-5 ಯುವಕರು ಅವರ ಅಂದರೆ ಅವರ ಮನಸ್ಥಿತಿಯಲ್ಲಿಲ್ಲ, ಅಮಲ್ನಲ್ಲಿದ್ದರು, ಏನೋ ಒಂದು ಮಾತಾಡಿಕೊಂಡು ಇರ್ತಿದ್ದು. ಆಗ ನಾನು ಎನಿಸಿದೆ, ದೇವರಲ್ಲಿದ್ದರೆ ಹೌದಾದ್ರು ಇವರಿಗೆ ಅದನ್ನು ತೋರಿಸ್ತಾರಂತೆ ನನ್ನ ಮನಸ್ಸಿನಲ್ಲಿ ನಾನು ಬಂದೆ. ನಾನು ಚುನಾವಣೆಯಾಗಿ ನಾನು ಉಸ್ತುವಾರಿ ಮಂತ್ರಿ ಆಗುವಂಥ ಪರಿಸ್ಥಿತಿ ಬರುವಂಥ ವಿಚಾರ ಆಯಿತು. ಅಲ್ಲಿ MLA ಆಗಿ, ಅದರ ಮುಂಚೆ MLA ಮಾತ್ರ ಆಗಿದ್ದೆ, ನೇರವಾಗಿ ಅಲ್ಲಿಂದಲೇ ಉಸ್ತುವಾರಿ ಮಂತ್ರಿಯಾಗಿ ಬರುವಂಥ ವಿಚಾರ ಆಯಿತು. ಈ ಸಲ ಕೂಡ ಹೋಗುವಾಗ 11 ಗಂಟೆ. ಆಗ ನನಗೆ ನೆನಪಾಯಿತು, ಲಾಸ್ಟ್ ಟೈಮ್ ಬಂದಾಗ ಇದಾಗಿದ್ದು, ಈ ಸಲ ಯಾರಿಲ್ಲ ಮಾರ, ಏನು ಇದೇನು ವಿಚಾರ ಇಲ್ಲ ಅಂದರೆ ಯಾರಿಲ್ಲ. ಹೋಗಿ ಬಂದಾಗ ಮತ್ತೆ 5 ಜನ ಸಿಕ್ಕಿದ್ರು ಅಲ್ಲಿ. ಮತ್ತೆ ಅವರು ಕೂಡ ಅಷ್ಟೇ, ಅವರು ಇದರಿಲ್ಲ, ಅಮಲ್ನಲ್ಲಿದ್ದರು, ರಾಜ್ಯಕ್ಕೆ ಮಾತಾಡಿಕೊಂಡು ಚರ್ಚೆ, ಮತ್ತು ಇವರೆಲ್ಲ ಬಂದರು. ಆಗ ನಾನು ಅವರಿಗೆ ಹೇಳಿದೆ, ಅವತ್ತು ಒಂದು 5 ಜನ ಈಗ ನಿಂತು ಮಾತಾಡಿಕೊಂಡು ನಾನು ಇಲ್ಲಿ ಹೋಗಿ ಗೆದ್ದು ಬಂದು ಉಸ್ತುವಾರಿ ಮಂತ್ರಿಯಾಗಿ ಬಂದೆ. ಈ ಸಲ ಇದಕ್ಕಿಂತ ದೊಡ್ಡ ಸ್ಥಾನಕ್ಕೆ ಹೋಗಿ ನಾನು ಬರ್ತೇನೆ ಅಂತ ಅವರಿಗೆ ಆಗಲೇ ನಾನು ಹೇಳಿದ್ದೆ. ಇವರ ಹತ್ರ ಕೂಡ ಅಲ್ಲಿ ನಾನು ಹೇಳಿದೆ. ಈಗ ನೋಡೋಕೆ ಸೀದಾ ಡೈರೆಕ್ಟಾಗಿ ಸಭಾಧ್ಯಕ್ಷ ಸ್ಥಾನಕ್ಕೆ ಬರುವಂಥ ವಿಚಾರ ಕೂಡ ಇವತ್ತು ಆಗಿದೆ. ಅದಕ್ಕೆ ನಾನು ಹೇಳಿದ್ದೇನೆ, ಇವತ್ತು ಒಮ್ಮೆ ಅಲ್ಲಿ ಕಾರ್ಯಕ್ರಮ ಆಗಲಿ ಸ್ಪೆಷಲ್ ಆಗಿ ಒಮ್ಮೆ ಅಲ್ಲಿಗೆ ಹೋಗಲಿಕ್ಕೆ ಉಂಟು, ಅಲ್ಲಿ ವಿಶೇಷ ಪ್ರಾರ್ಥನೆ. ಯಾಕಂತ ಹೇಳಿದರೆ ಒಂದೊಂದು ಪ್ರದೇಶದ ಜಾಗದಲ್ಲಿ ನಾವೇನೊಂದು ಆಲೋಚನೆ ಮಾಡ್ತೇವೆ, ಅದಕ್ಕೆ ಒಂದು ಶಕ್ತಿ ಒಂದು ವಿಚಾರ ಕೂಡ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸೋದು. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಯಾವುದೇ ನಿಮ್ಮ ಜೀವನದಲ್ಲಿ ಯಾರೇ ನಿಮಗೆ ಕಿರುಕುಳ ತೊಂದರೆ ಏನಾದರೂ ಮಾಡಿದರೆ ಅದಕ್ಕೆ ರಿಯಾಕ್ಷನ್ ಮಾಡಿ ಅದನ್ನು ಇದು ಮಾಡಿಕೊಂಡು ಹೋಗೋ ಬದಲು ತಾಳ್ಮೆಯಿಂದ ಎದ್ದು ಎಲ್ಲ ದೇವರ ಮೇಲೆ ಬಿಡಿ, ದೇವರದಕ್ಕೆ ಉಕ್ತವರು ಕೊಡುವಂಥ ಕೆಲಸ ಖಂಡಿತವಾಗಿ ಮಾಡ್ತಂತ ನಾನು ಪ್ರತಿಯೊಬ್ಬರಿಗೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಮಹಾಭಾರತದಲ್ಲಿ ಕೂಡ ನೀವು ಓದುವಾಗ ಶ್ರೀಕೃಷ್ಣನವರ ಒಂದು ತತ್ವದ ಸಂದೇಶ ಹೋಗುವಾಗ ನನ್ನ ಸಂದರ್ಭದಲ್ಲಿ ಅದರಲ್ಲಿ ಒಂದು ವಿಚಾರ ಬರ್ತದೆ. ಯಾವುದಂತ ಹೇಳಿದರೆ, ಮಹಾಭಾರತದ ದ್ರೌಪದಿ ವಸ್ತ್ರಾಪನ ಆಗುವ ಸಂದರ್ಭದಲ್ಲಿ ಲಾಸ್ಟಿಗೆ ಬಂದು ಬಚಾವ್ ಮಾಡ್ತಾರೆ ಶ್ರೀಕೃಷ್ಣ ಪರಮಾತ್ಮ. ಆಗ ದ್ರೌಪದಿ ಕೇಳ್ತಾರಂತೆ ಎಲ್ಲ ಅದ ನಂತರ, ಅದು ಹೌದು, ನಾನು ಅಷ್ಟು ನನ್ನ ಮಾನಮಾನ್ಯದೆಲ್ಲ ಹೋಗ್ತಾ ಇದೆ, ನಾನು ಅಷ್ಟು ನಾನು ಬೊಬ್ಬೆ ಹಾಕಿದೆ, ಅಲ್ಲಿ ತನಕ ಬರಲೇ ಇಲ್ಲ, ನೀವು ಲಾಸ್ಟಿಗೆ ಯಾಕೆ ಬಂದ್ರಿ ಅಂತೇಳಿ. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರಂತೆ, ನೀನು ಮಥುರಾ ಕೃಷ್ಣ ವಾರಣಾಸಿ ಕೃಷ್ಣ ಅಂತ ಹೇಳುವಾಗ ಅದು ವಾರಣಾಸಿ ಮತ್ತು ಕೃಷ್ಣ ಅಲ್ಲಿಂದ ತುಂಬ ದೂರ ಆಗ್ತದೆ, ನೀನು ಎದೆ ಮೇಲೆ ಕೈ ಇಟ್ಟು ನನ್ನ ಕೃಷ್ಣ ಅಂತ ಹೇಳಿದಾಗ ನಾನು ಟಪ್ಪ ಬಂದೆ, ಹೊರಗಿದ್ದೆ. ಆದ ಕಾರಣ ದೇವರು ದೂರ ನಿಮ್ಮ ಮನಸ್ಸಿನ ಒಳಗಡೆ ಇದ್ದಾರೆ, ಅದರ ಬಹುಶಃ ನಿಮ್ಮ ರಕ್ಷಣೆ ಮಾಡೋ ಕೆಲಸ ಇವತ್ತು ಆಗಲಿ. ಸೊ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಅದರಲ್ಲಿ ವಿಶೇಷವಾದ ಮಹತ್ವ ಇದೆ, ಸಂದೇಶ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಯಾರಿಗೆಲ್ಲ ಅವಕಾಶ ಇದೆ, ಅದು ಸಂದರ್ಭ ಸಿಕ್ಕಿದಾಗ ಯಾರಿಗೆಲ್ಲ ಅವಕಾಶ ಇದೆ ಇದನ್ನೆಲ್ಲ ಓದುವಂಥ ಅವಕಾಶ ಇವತ್ತು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾವು ಸಮರ್ಪಕವಾಗಿ ಸಂತೋಷದಿಂದ ಎಲ್ಲ ಬೇಕಾದರೆ ಎಲ್ಲ ಜಾತಿ, ಅದು ಕುರಾನ್ ಇರಲಿ, ರಾಮಾಯಣ ಇರಲಿ, ಮಹಾಭಾರತ ಇರಲಿ, ಬೈಬಲ್ ಇರಲಿ, ಇದೆಲ್ಲ ಕೂಡ ಓದಿದಾಗ ನಾವು ಪರಿಶುದ್ಧವಾದ ಮನುಷ್ಯತ್ವ ಮತ್ತು ಮನುಷ್ಯರಾಗಿ ನಾವು ಹೊರಹೊಮ್ಮುತ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಯಾಕೆ ಎಲ್ಲದರಲ್ಲಿ ಕೂಡ ಜಾತಿ ಧರ್ಮದ ಮಧ್ಯೆ ಎಲ್ಲಿ ಕೂಡ ಗಲಾಟೆ ಆಗಲಿಲ್ಲ. ಯಾವುದೇ ಒಂದು ನೀವು ಪವಿತ್ರ ಕುರಾನ್ ತೆಕ್ಕೊಳ್ಳಿ, ಪವಿತ್ರವಾದ ಮಹಾಭಾರತ ತೆಕ್ಕೊಳ್ಳಿ, ಪವಿತ್ರವಾದ ರಾಮಾಯಣ ತೆಕ್ಕೊಳ್ಳಿ, ಎಲ್ಲಿ ಕೂಡ ಇಲ್ಲ.
ಜಾತಿ ಜಾತಿ ಮಧ್ಯೆ ಧರ್ಮದ ಮಧ್ಯೆ ಒಂದೇ ಒಂದು ಸಮಸ್ಯೆ ಇಲ್ಲ, ಎಲ್ಲೂ ಕೂಡ ನ್ಯಾಯ ಅನ್ಯಾಯ, ಸತ್ಯ ಅಸತ್ಯ, ದುಷ್ಟ ಅದುಷ್ಟ ಈ ರೀತಿಯ ಸಾಮಾಜಿಕ ಚಿಂತನೆ ಅವತ್ತು ಆದ ಹೊರತು ಬೇರೆ ಯಾವುದೋ ಒಂದು ವಿಚಾರ ಯಾವುದಲ್ಲಿ ಕೂಡ ಇಲ್ಲದಂಥ ವಿಚಾರ ಇವತ್ತು ಆಗಿದೆ. ಆದ ಕಾರಣ ನಿಮಗೆಲ್ಲರಿಗೂ ಈ ರೀತಿಯ ಒಂದು ಸಂಸ್ಕೃತಿಯನ್ನು ವರ್ಗಾಯಿಸುವಂಥ ಕಾರ್ಯಕ್ರಮಗಳು 20 ವರ್ಷದಿಂದ ವಹಿಸಿಕೊಂಡು ಎಲ್ಲರಿಗೆ ಪ್ರಯೋಜನ ಕಾರ್ಯಕ್ರಮ ಮಾಡಿದಂಥ ಮಂಗಳ ಗ್ರಾಮೀಣ ಯುವಕ ಸಂಘ, ನಾಗ ಪ್ರಗತಿಪರ ಸ್ವಸಹಾಯ ಸಂಘ, ಕೊಣಾಜೆ ಮೊಸರು ಉತ್ಸವ ಸಮಿತಿಯ ಅಧ್ಯಕ್ಷರು ಸದಸ್ಯರಿಗೂ ಇದಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹ ಪ್ರತಿಯೊಬ್ಬರಿಗೂ ಕೂಡ ಅದು ನನಗೆ ಬಹುಶಃ ನಮ್ಮ ಹರೀಶ್ ಮಾಸ್ಟರ್ ಮತ್ತು ಅವರ ಮಿಸ್ಸಸ್ ಅವರು ಬಹುಶಃ ಪ್ರತಿ ವರ್ಷ ಕೂಡ ನಾನು ಬರುವ ಕೇಳಿದೆ, ಇದು ಯಾವಾಗಲೂ ಮೈಕ್ ಇರದೇ ಇರೋದು, ಅವರನ್ನು ನೋಡಿದೆ ಮೈಕ್ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಬಹುಶಃ ಯಾವುದೋ ಒಂದು ವೈಯಕ್ತಿಕವಾದ ನೆಲೆಗೊಂದು ಈ ಹಮ್ಮಿಕೊಳ್ಳುವಾಗ ಸಹಕಾರ ಕೊಡುವಂಥದ್ದು ಈ ರೀತಿ ಭಾಳಷ್ಟು ಜನ ಇರ್ಬೋದು. ಎಲ್ಲನೂ ಕೂಡ ನಾನು ಅಭಿನಂದಿಸಿ ಶುಭಾಶಯ ಸಲ್ಲಿಸಿ, ಈಗಾಗಲೇ ಅಚ್ಯುತ ಗಟ್ಟಿ ಅವರು ಹೇಳಿದಾಗೆ ಈ ಒಂದು ಗ್ರಾಮದಲ್ಲಿ ಏನಾದರೂ ಕೆಲಸ ಆಗಿದೆ ನಾವೆಲ್ಲವೂ ಕೂಡ ಮುಂದೆ ನಿಂತು ನಿಮ್ಮೆಲ್ಲರ ಸಹಕಾರ ಮುಖಾಂತರ ನಾವು ಇವತ್ತು ಮಾಡಿದ್ದೇವೆ. ಇನ್ನೇನು ಕೆಲವೊಂದು ಕೆಲಸ ಬಾಕಿ ಇದೆ, ಆ ಕೆಲಸವನ್ನು ಕೂಡ ನಾನು ಖಂಡಿತವಾಗಿ ಮಾಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಸಣ್ಣ ಪುಟ್ಟ ಬಹುಶಃ ನಮ್ಮ ಉದ್ದೇಶ ಸಣ್ಣ ಪುಟ್ಟ ಒಂದು ಡ್ರೈನ್ ತೋಟ ಕಾಂಕ್ರೀಟ್ ಅದು ಎರಡನೇದು. ನಮ್ಮ ಉದ್ದೇಶ ಇನ್ನು ಉತ್ತಮವಾದ ರಸ್ತೆ ನಿಮಗೆ ಮಂಗಳೂರಿಂದ ಇಲ್ಲಿ ತನಕ ಬರಲಿಕ್ಕೆ ರಸ್ತೆ ಆಗಿದೆ. ಇನ್ನು ನಮ್ಮ ಈ ಈ ಪ್ರದೇಶ ಜನರಿಗೆ ಒಂದು ಅತ್ಯಗತ್ಯ ಬೇಕಾದಂತ ಇಲ್ಲದೆ 24 ಗಂಟೆ ಕುಡಿಯೋ ನೀರಿನ ವ್ಯವಸ್ಥೆ ಏನಿದೆಯಾ ಅದು ನನ್ನ ಮೊದಲ ಆದ್ಯತೆ. ಈ ಅವಧಿ ಅದನ್ನು ನಾನು ಮಾಡಿಸ್ತೇನೆ. ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. 24 ಕುಡಿಯೋ ನೀರಿನ ವ್ಯವಸ್ಥೆ ಅಂದರೆ ಈ ಊರಿನಷ್ಟು ಮೂಲಭೂತ ಸೌಕರ್ಯ ಮತ್ತು ಎಲ್ಲಿಯೂ ಕೂಡ ಇಲ್ಲ. ರಸ್ತೆ ಆಗಿದೆ, ನೀರಾಗಿದೆ, ಅದರ ಜೊತೆಯಲ್ಲಿ ಇನ್ನು 30-50 ವರ್ಷ ಹೋದರೂ ಕೂಡ ನಮ್ಮ ಕ್ಷೇತ್ರದವರಿಗೆ ಎಷ್ಟೇ ಕಾಲೇಜ್ ಬರಲಿ, ಎಷ್ಟೇ ಮನೆ ಬರಲಿ, ಎಷ್ಟೇ ಫ್ಯಾಕ್ಟ್ರಿ ಬರಲಿ, ಕರೆಂಟಿನ ತೊಂದರೆ ಆಗಬಾರ್ದು ಅಂತ ಹೇಳಿಕೊಂಡು ಕೊಣಾಜೆಯಲ್ಲಿ ಮತ್ತೆ ಸಬ್ಸ್ಟೇಷನ್ ಮಾಡಿಕೊಂಡು ಬಹುಶಃ ಇವತ್ತು ತೊಕ್ಕೊಂಡಲ್ಲಿ 110 kV ಇದು ಮತ್ತು ಇಲ್ಲಿಗೆ 110 kVಯ ಆ ಒಂದು ಸಬ್ಸ್ಟೇಷನ್ ಇವತ್ತು ನಿರ್ಮಾಣ ಮಾಡೋ ಮೂಲಕ ಭವಿಷ್ಯಕ್ಕೆ ಇವತ್ತು ದೊಡ್ಡ ಮಟ್ಟದ ಪ್ರಯೋಜನ ಆಗುವಂಥ ಒಂದು ವ್ಯವಸ್ಥೆ ಇವತ್ತು ನಾವು ಮಾಡ್ತೇವೆ ಅಂತ ಹೇಳಿಕೊಂಡು, ಯಾಕಂತ ಹೇಳಿದರೆ ನಾವು ಕರೆಂಟ್ ನಾವು ಆಲೋಚನೆ ಮಾಡೋದಿಲ್ಲ, ಅದು ಕರೆಂಟ್ ಪವರ್ ಅತಿ ಅಗತ್ಯ. ನೀವು ದುಡಿಬೇಕಾದ್ರೆ ಕರೆಂಟ್ ಮುಖ್ಯ, ನೀವು ಫ್ಯಾಕ್ಟ್ರಿ ಆಗಬೇಕಾದ್ರೆ ನಮಗೆ ಇನ್ಕಮ್ ಆಗಬೇಕಾದ್ರೆ ನಿಮಗೆ ಊಟ ಇಲ್ಲದಿರ್ಬೋದು, ನಿಮಗೆ ಕರೆಂಟ್ ಇಲ್ಲದಿದ್ದರೆ ಸಾಧ್ಯ ಇಲ್ಲ. ಅದರ ಆಲೋಚನೆ ಇವತ್ತು ಇಟ್ಟುಕೊಂಡು ಬಹುಶಃ ಇದಕ್ಕೂ ಕೂಡ ನಾವು ಉಚ್ಚಾಗ ಒಂದು ವ್ಯವಸ್ಥೆ ಮಾಡುವಂತ ಹೇಳಿಕೊಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ನಾನು ಇವತ್ತು ಕೇಳಿಕೊಂಡು ಕೊಣಾಜೆ ಗ್ರಾಮದ ಎಲ್ಲ ತಾವಿದ್ದೀರಿ. ತಾಲೂಕು ಮಟ್ಟದಲ್ಲಿ ಒಂದು ಗೋ ಆಸ್ಪತ್ರೆ ಕೂಡ ಇವತ್ತು ನಾನು ಸುಮಾರು 1 ಕೋಟಿ ರೂಪಾಯಿಲಿ ಸ್ಯಾಂಕ್ಷನ್ ಮಾಡಿದ್ದೇನೆ. ಜಾಗದ ಸಮಸ್ಯೆ ಇದೆ. ನೀವು ಕೊಣಾಜೆ ಗ್ರಾಮದವ್ರು ಜಾಗ ಕೊಟ್ಟರೆ ಇಲ್ಲೇ ಬಹುಶಃ ಅದು 10 ತಾಲೂಕು ಮಟ್ಟದ ಒಂದು ಗೋ ಆಸ್ಪತ್ರೆ ಇಲ್ಲೇ ನಾವು ಕಟ್ಟಲಿಕ್ಕೆ ಅದು ನಾನು ಪ್ರಾರಂಭ ಮಾಡ್ತೇನೆ. ಇಲ್ಲಿ ಕೊಡದಿದ್ದರೆ ಅಲ್ಲಿ ಕುರ್ನಾದಲ್ಲಿ ಖಾಲಿ ಜಾಗ ಇದೆ, ಅಲ್ಲಿ ಅದನ್ನು ಕಟ್ಟುವಂಥ ವ್ಯವಸ್ಥೆ ನಾವು ಇವತ್ತು ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ಬಯಸಿ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಅಂತ ಕೇಳಿಕೊಂಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜೋರಾದ ಚಪ್ಪಾಳೆಯೊಂದಿಗೆ ಸನ್ಮಾನ್ಯ UT ಖಾದರ್ ಸರ್ ಅವರನ್ನು ಅಭಿನಂದಿಸಬೇಕು. ಶಾಲು, ಪೇಟ, ಹಾರದೊಂದಿಗೆ ಗೌರವ ಸನ್ಮಾನ. ತಾವು ನಮ್ಮೂರಿನಲ್ಲಿ ಇಟ್ಟಂತಹ ಪ್ರೀತಿ ಅಭಿಮಾನಕ್ಕೆ ನಾವೆಲ್ಲ ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ಸಹ ನಾವು ಏರ್ಪಡಿಸಿರುವಂತಹ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಶುಭಾಶಯಗಳನ್ನು ಗೈದು ನಾವು ನೀಡಿರುವಂತಹ ಸನ್ಮಾನವನ್ನು ಬಹಳ ಸಂತೋಷ. ಸುಮಾರು 20 ವರ್ಷದಿಂದ ಬಾರಿ ಪೊರ್ಲುದ ಲೇಸಿನ ಮೂಲ ಅಟ್ಟನೆ ಮಲ್ತದೆ. ಆ ಮೂಲಕ ಜನಗಳನ್ನು ಸಂಘಟನೆ ಮಲ್ತದೆ. ಬೇತೆ ಬೇತೆ ಜಾತಿ ಧರ್ಮದಕ್ಲಿನ ಸೇರ್ಸ ಒಂದು ಸೌಹಾರ್ದಪೂರ್ಣವಾದ ಈ ಒಂದು ಲೇಸಿನ ಮೂಲ ನಿಕಲು ಬಾರಿ ಪೊರ್ಲುಡು ನೆನಪಾದರು ಐಕಾತ್ರ ಅಚ್ಚುತ ಗಟ್ಟಿ ಅಂಚನೆ ಆರ್ನ ಕೂಟದಗಳಿಗೆ ಬುಡು ಉಡಲ್ದ ಸೊಲ್ಮೇಲಿನ ಸಂದ ಒಂದಲ್ಲೇ ಖಾದರ್ ಸರ್ ಪಂಡೇರ್ ಬಂಡಿದಲ್ಲಿ ಪಂಚ ಘಟನೆ ಆತನ ఒక ಕೆಲವು ಒಂಜಿ ವರ್ಗ ಉಂಟು ಅಕ್ಲಿಗೆ ಬೇತದಾಲ ಕಸಬಿಜ್ ಅಕಲು ಏರ್ಲ ದಾಲ ಮಲ್ತಂಡ ಐಕದಾಲ ಪನ್ಪಿನಿ ಅವು ಅಂಚ ಮಲ್ತದೊಲಿತ್ತಂಡು ಇಂಚ ಮಲ್ತದೊಲಿತ್ತಂಡು ಅವು ಅಂಚ ಹೊಡಿತಂಡು ಇಂಚಾವದು ಇಡ್ತಂಡು ಅಂಚಾದ ಆ ವರ್ಗ ಅಂಚನೆ ಉಪ್ಪುಡು ಅವು ಏಪಗುಲ ಚೇಂಜ್ ಆಪುಜಿ ಆ ವರ್ಗದ ಎಂಚಿನ ಪಾತ್ರೆ ಉಂಡು ಐನು ಕೇಂದು ನಮ ಐಟ್ ಚೇಂಜ್ ಆದು ನಮ ಐಡ್ಲ ಮಿತ್ ಮಿತ್ ಪೋಪ ಅಂಚಾದು ಯಾನ ಹೆಚ್ಚದಾಲ ಪಾತ್ರಂದೆ ನಮ್ಮ ಮಾತ ಈ ಊರುಡು ಒಂಜಪ್ಪೆ ಜೋಕಲ್ಲೆಕ ಉಪ್ಪುಗ ನಮ್ಮ ಧರ್ಮ ನಮ್ಮೊಟ್ಟಿಗೆ ಉಪ್ಪಡು ನಮ್ಮ ಪ್ರೀತಿ ಮಾತೆರೊಟ್ಟಿಗೆ ಉಪ್ಪಡು ಪನೊಂದು ಮಾತೆರಿಗಳ ಗೌರವದ ವಂದನೆ ಕೊರೊಂದು ಎನ್ನ 2 ಪಾತ್ರೆ ಅಂತವೆ. ಜೈ ಹಿಂದ್, ಜೈ ಕರ್ನಾಟಕ.
ಮಂಗಳ ಗ್ರಾಮೀಣ ಯುವಕ ಸಂಘ ಕೊಣಾಜೆ ಮತ್ತು ಮೊಸರು ಕುಡಿಕೆ ಉತ್ಸವ ಸಮಿತಿ ಕೊಣಾಜೆ ಇದರ ಆಶ್ರಯದಲ್ಲಿ ಕಳೆದ 20 ವರ್ಷಗಳಿಂದ ಇಲ್ಲಿ ನಡೆಸಿಕೊಂಡು ಬರುತ್ತಿರುವಂತಹ ಈ ಒಂದು ಸಾರ್ವಜನಿಕ ಮೊಸರು ಕುಡಿಕೆ ಉತ್ಸವದ ಈ ಸಭಾ ಸಮಾರಂಭದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಇಷ್ಟರವರೆಗೆ ನಮಗೊಂದಿಗೆ ಸಹಕರಿಸಿದ ನಿಮಗೆಲ್ಲರಿಗೂ ಮೊದಲನೇದಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷರು ಆತ್ಮೀಯರಾದ ಪ್ರಸಾದ್ ರೈಯವರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಇರುವಂಥ ನಮ್ಮೆಲ್ಲರ ನಾಯಕರಾದಂಥ ಹಾಜಿ ಇಬ್ರಾಹಿಂ ಕೋಡ್ಜಾಲ್ರವರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಗೆಲ್ಲರಿಗೂ ಮಾರ್ಗದರ್ಶಕರು ನಮ್ಮ ನಾಯಕರಾದಂಥ ರವೀಂದ್ರ ರೈಯವರಿಗೂ ಧನ್ಯವಾದಗಳು. ನಮ್ಮ ಆಲ್ವಿನ್ ಡಿಸೋದರವರಿಗೂ, ನಮ್ಮ ದೇವಣ್ಣ ಶೆಟ್ಟಿಯವರಿಗೂ, ಸುರೇಂದ್ರ ರೈಯವರಿಗೂ, ಮುತ್ತಕ್ಕನವರಿಗೂ, ಶೌಕತ್ ಅಲಿಯವರಿಗೂ, ಕೆ ನಾಸಿರ್ ಅವರಿಗೂ, ಜಯಪ್ರಸಾದ್ ರವರಿಗೂ, ನಮ್ಮ ಶೋಭಕ್ಕನವರಿಗೂ, ನಮ್ಮ ಮಾಸ್ಟರ್ ಅವರಿಗೂ, ನಮ್ಮ ರಾಜೀವ್ ಶೆಟ್ಟಿಯವರಿಗೂ, ನಮ್ಮ ಎಲ್ಲ ಮಕ್ಕಳಿಗೂ ಸನ್ಮಾನವನ್ನು ಸ್ವೀಕರಿಸಿದ ನಮ್ಮ ಎಲ್ಲ ಅಭಿಮಾನಿ ವೃಂದದವರಿಗೂ ಧನ್ಯವಾದವನ್ನು ಹೇಳಿಕೊಂಡು ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಆತ್ಮೀಯರು ಈ ಯುವಕ ಸಂಘದೊಂದಿಗೆ ನಾನು ಸ್ಥಾಪಕ ಅಧ್ಯಕ್ಷನಾದಾಗ ನನ್ನೊಟ್ಟಿಗೆ ಪ್ರಧಾನ ಕಾರ್ಯದರ್ಶಿಯಾಗಿ 10 ವರ್ಷಗಳ ಕಾಲ ನಾವು ಒಟ್ಟಿಗೆ ದುಡಿದಂಥ ನನ್ನ ಆತ್ಮೀಯ ಸ್ನೇಹಿತರಾದ ಅಚ್ಯುತ ಗಟ್ಟಿಯವರಿಗೆ ತುಂಬ ಹೃದಯವಾದ ಧನ್ಯವಾದವನ್ನು ಹೇಳಿಕೊಂಡು ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ನೀವೆಲ್ಲ ಸಹಕರಿಸಿದ್ದೀರಿ. ಏನು ಕೊಣಾಜೆ ಗ್ರಾಮದಲ್ಲಿ ನಮ್ಮ ಹಿರಿಯರು ಒಟ್ಟಿಗೆ ಒಂದಾಗಿ ಬಾಳಿದ್ದೇವೆ, ಆ ಒಂದು ಉತ್ಸಾಹವನ್ನು ನೀವು ಕಣ್ಣ ಮುಂದೆ ನೋಡ್ತಾ ಇದ್ದೀರಿ. ಮುಂದೆ ಕೂಡ ನಮಗೆಲ್ಲ ಇನ್ನು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಲಿಕ್ಕೆ ಆಗದಿದ್ದರೂ ಕೂಡ ನೀವು ಯುವಕರು ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗಬೇಕಂತ ಹೇಳಿಕೊಂಡು ನಮಗೆಲ್ಲರಿಗೂ ಸರ್ವಶಕ್ತನಾದ ದೇವರು ಒಳ್ಳೆಯದನ್ನು ಮಾಡಲಿ ಎಂದು ಪ್ರಾರ್ಥನೆ ಮಾಡಿಕೊಂಡು